ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಾವಿದ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಾ ಜಗತ್ತಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರನ್ನು ಗುರುತಿಸಿ ಅವರ ಮನದಾಳದ ಮಾತುಗಳನ್ನು ಕೇಳುವಂತಹ ಸಮಯ ಇದೀಗ ಕಲಾವಿದ ಕಾರ್ಯಕ್ರಮ. ಇವತ್ತು ನಮ್ಮೊಂದಿಗಿದ್ದಾರೆ ಪ್ರತಿಭಾನ್ವಿತ ಕಲಾವಿದರಾದ ಸುನಿಲ್ ದೇವಾಡಿಗ. ಇವರು ಚಿತ್ರಕಲೆ, ಸಂಗೀತ, ನಾಟಕ ಮುಂತಾದ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ಸುನಿಲ್ ರೇ, ನಿಮ್ಮ ಈ ಒಂದು ಕಲಾ ಬದುಕಿಗೆ ಒಂದು ಪ್ರೇರಣೆ ಆಗಬೇಕಾದ್ರೆ ನಿಮ್ಮ ಬಾಲ್ಯದಲ್ಲೇ ಒಂದು ಏನಾದರೂ ಅದರ ಘಟನೆಗಳು ನಿಮಗೆ ನಡೆದಿರಬೇಕು. ಹಾಗಾಗಿ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಹೇಗೆ, ಯಾವ ರೀತಿಯಲ್ಲಿ ನಿಮಗೆ ನಾನೊಬ್ಬ ಕಲಾವಿದ ಆಗಬೇಕು, ನಾನೊಬ್ಬ ಸಿಂಗರ್ ಆಗಬೇಕು ಅಂತ ಒಂದು ಅನಿಸಿದೆ? ಕಲಾವಿದ ಆಗ್ಬೇಕಂತ ಅನಿಸಿರ್ಲಿಲ್ಲ ಅವಾಗ. ನಾನು 3ನೇ ಕ್ಲಾಸಿಂದ ಅದೇ ಸಂಗೀತ ಆಡ್ಲಿಕ್ಕೆ ಅಂತೇಳಿ ಜನಪದ ಗೀತೆ ಆಡ್ನ. ಅವಾಗ ಅವರಿಗೆ ಟೀಚರ್ಸ್ನವರಿಗೆಲ್ಲ ಖುಷಿ ಆಯ್ತು, ಇವನಲ್ಲಿ ಒಂದು ಕಲೆ ಉಂಟು, ಇವನನ್ನು ಸಹ ಬೇರೆ ಪ್ರತಿಭಾ ಕಾರಂಜಿಗೆಲ್ಲ ಇರೋ ಆಡಿಸು ಅಂತೇಳಿ. ಮತ್ತೆ ಕೋಲಾಟದಲ್ಲಿ ನಾನೊಬ್ಬನೇ ಹುಡುಗ, ಮತ್ತೆ ಎಲ್ಲರೂ ಸಹ ಹುಡುಗಿಯರು. ಹಾಗೆ ಅವರೊಟ್ಟಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ಪ್ರತಿಭಾ ಕಾರಂಜಿಯಲ್ಲಿ. ಕೋಲಾಟ ಆಗ್ಲಿ, ಜನಪದ ಗೀತೆ ಆಗ್ಲಿ, ಕಂಸಾಳೆ ಅದೇ ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಒಂದ್ಸತಿ 7ನೇ ಕ್ಲಾಸ್ ಅವರಿಗೆ ಕುಣಿತ ಭಜನೆ ಕಾಂಪಿಟೇಷನ್ ಇತ್ತು. ಹಾಗೆ 7ನೇ ಕ್ಲಾಸ್ ಅಲ್ಲಿ ನಾನು 6th ಅಲ್ಲಿ ಇದ್ದೆ ಅವಾಗ. 7ನೇ ಕ್ಲಾಸ್ ಅವರೊಟ್ಟಿಗೆ ನನ್ನನ್ನು ಸೇರಿಸ್ಲಿಕ್ಕೆ ಅವರೊಟ್ಟಿಗೆ ಜನ ಕಮ್ಮಿ ಇತ್ತು ಅಂತೇಳಿ, ಪದ್ಯ ಆಡ್ಲಿಕ್ಕೆ ಜನ ಇಲ್ಲ ಅಂತೇಳಿ ನನ್ನನ್ನು ಕರ್ಕೊಂಡು ಹೋದ್ರು. ಆವಾಗ ಮತ್ತೆ 7ನೇ ಕ್ಲಾಸ್ ಇದ್ದವ್ರದ್ದು ಹೆಸರೆಲ್ಲ ಹಾಕಿ ಅವರೊಟ್ಟಿಗೆ ಅವರ ತರನೇ ಹೆಸರು ಹಾಕಿ ಎಲ್ಲ ಮಾಡಿದ್ರು. ಅದ್ರಲ್ಲಿ ನಮಗೆ ಭಜನೆ ಕಲಿಸಿ ಕೊಡ್ಲಿಕ್ಕೆ ಅಂತ ಹೇಳಿ ಒಬ್ರು ಧರ್ಮಸ್ಥಳದವರು ಹರೀಶ್ ಅಂತ ಹೇಳಿದ್ರು. ಅವರಿಗೆ ನನ್ನ ಗಾಯನ ಎಲ್ಲ ತುಂಬಾ ಇಷ್ಟ ಆಯ್ತು ವಾಪಸ್. ಆದ್ಮೇಲೆ ಅವರು ನನ್ನನ್ನು ನಿನ್ನ ಹತ್ರ ಆಡ್ಲಿಕ್ಕೆಲ್ಲ ಚಂದ ಆಗ್ತದೆ, ನಿನಗೆ ಇನ್ನೂ ಆಡ್ಬೋದು, ಚಂದ ಕಲಿ ಅದನ್ನು ಹಾಗೆಲ್ಲ ಹೇಳ್ತಿದ್ರು. ಹಾಗೆ ನನಗೆ ಹಾಗಾದ್ರೆ ಇನ್ನು ಆಡಿದ್ರೆ ಸ್ವಲ್ಪ ಆಗ್ತದೆ 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 ಅಂತ ಹೇಳಿ ಮತ್ತೆ ಆ ಕಾಂಪಿಟೇಷನ್ ನಾವು ವಿನ್ ಆದ್ವಿ. ಅದಕ್ಕೆ ಅವರಿಗೆ ತುಂಬಾ ಖುಷಿ ಆಯ್ತು, ಇವನು ವಿನ್ ಆದ್ರಲ್ಲ, ಇವರು ಇನ್ನು ನಾವು ಬಿಡಬಾರ್ದು, ಅವನನ್ನು ಚಂದ ಮಾಡಿ ಅವನಿಗೆ ನಾವು ಸ್ವಲ್ಪ ಟ್ರೈನಿಂಗ್ ಕೊಡುವ ಹಾಗೆಲ್ಲ ಹೇಳಿದ್ರು. ಮತ್ತೆ ನಾನೆಂತಾಯ್ತು, ಇನ್ನು 8th ಹೋಗುವಾಗ ಬೇರೆ ಶಾಲೆಗೆ ಹೋಗ್ಬೇಕಾಯ್ತು. ಅದೇ ಧರ್ಮಸ್ಥಳದಲ್ಲಿ ಶಾಲೆ ಬೇರೆ ಶಾಲೆ ಆಯ್ತು. ಊಟಕ್ಕೆ ಮಾತ್ರ ನಮಗೆ ಛತ್ರಕ್ಕೆ ಹೋಗ್ಲಿಕ್ಕೆ ಇತ್ತು, ಅಲ್ಲಿಗೆ ಧರ್ಮಸ್ಥಳ ಛತ್ರಕ್ಕೆ ಹೋಗ್ಲಿಕ್ಕೆ ಇತ್ತು. ಆಗ ಏನಾಯ್ತು, ಮತ್ತೆ ಇನ್ನು ಹೋಗುವಾಗ ಛತ್ರದಲ್ಲಿ ಅವರು ಬಡಿಸ್ಲಿಕ್ಕೆ ಇರುವವರಲ್ಲಿ, ಹಾಗೆ ಅಲ್ಲಿ ಪರಿಚಯ ಆದ್ರು, ತುಂಬಾ ಕ್ಲೋಸ್ ಆದ್ರು. ಮತ್ತೆ ಅವರನ್ನೇ ಸ್ವಲ್ಪ ಗಟ್ಟಿ ಇಟ್ಕೊಂಡೆ, ಇನ್ನು ಅವರನ್ನು ಬಿಡುದು ಬೇಡ ಹಾಗೆ ಅಂತೇಳಿ ಗಟ್ಟಿ ಇಟ್ಕೊಂಡೆ ಅವರನ್ನೇ. ಆದ್ಮೇಲೆ 8th ಆಯ್ತು, 9th ಆಯ್ತು, 10th ಆಯ್ತು. 8th ಅಲ್ಲಿರುವಾಗ ಗಜಲ್ಗೆಲ್ಲ ಗಜಲ್ಗೆಲ್ಲ ಆಡ್ಲಿಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಒಂದು ಇನ್ಸಿಡೆನ್ಸ್ ಆಗಿತ್ತು. ಎಂತ ಗೊತ್ತಂತ ಹೇಳಿದ್ರೆ, ನನ್ನನ್ನು ಮುಸ್ಲಿಂ ವೇಷ ಹಾಕಿ ಕವಾಲಿ ಆಡ್ಲಿಕ್ಕೆ ಹೇಳಿದ್ರು. ನನ್ನೊಟ್ಟಿಗೆಲ್ಲ ಬಾಕಿದವರೆಲ್ಲ ಇರೋದು ಮುಸ್ಲಿಂ, ನಾನೊಬ್ಬನೇ ಹಿಂದಿದ್ದದಲ್ಲಿ. ಅವಾಗ ಅವರು ಹೇಳಿದ್ರು, ಅವ್ರು ನನ್ನ ಹತ್ರ ಒಂದು ಅವರ ಭಾಷೆ ಎಲ್ಲ ಮಾತಾಡ್ತಿದ್ರು. ನನಗೆ ಅವಾಗ ನಗಲಿಕ್ಕೆ ಬಂತು, ನಾನು ಮುಸ್ಲಿಂ ಅಲ್ಲ, ನಾನು ಹಿಂದೂ, ನಾನು ಆಡ್ಲಿಕ್ಕೆ ಮಾತ್ರ ಬಂದದ್ದು. ಹಾಗೆ ಮೊದಲು ನಾನು ಮೂಗಲೆ ಆಡ್ತಿದ್ದೆ ಅಂತೆಲ್ಲ ಎಲ್ಲರೂ ಹೇಳ್ತಿದ್ರು ಟೀಚರ್ಸ್. ಮತ್ತೆ ಹುಡುಗಿ ತರ ಆಡ್ತಿದ್ದ ಹಾಗೆಲ್ಲ ಹೇಳ್ತಿದ್ರು. ಹಾಗೆ ಅಂತ ಹೇಳುವಾಗ ಮತ್ತೆ ಮೂಗಲೆ ಆಡ್ತಾ ಅಂತ ಹೇಳಿ ಮತ್ತೆ ನನ್ನನ್ನೇ ಕವಾಲಿಗೆಲ್ಲ ಹಾಕಿದ್ರು. ಅದ್ರಲ್ಲಿ ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗ್ತಿದ್ದೆ, ಅದೊಂದು ಖುಷಿ ಆಗ್ತಿತ್ತು ತುಂಬಾ. ಪ್ರೈಮರಿ ನಿಮ್ಮದು ಪ್ರಾಥಮಿಕ ಶಿಕ್ಷಣದಿಂದ ನೀವೊಂದು ಹೈಸ್ಕೂಲ್ ಶಿಕ್ಷಣ ತನಕ ನಿಮ್ಮ ಶಾಲೆಯೇ ನಿಮಗೆ ಒಂಥರ ಒಂದು ಎಲ್ಲಾ ರೀತಿಯ ಕಲೆಯನ್ನು ಪ್ರೋತ್ಸಾಹಿಸಿದ್ದಕ್ಕೆ ಸಾಧಾರಣ ನಿಮಗೆ ಪ್ರತಿಭಾ ಕಾರಂಜಿ ತುಂಬಾ ಉಪಯೋಗ ಆಗಿದೆ ಅಂತ ಅನಿಸ್ತದೆ ಅಲ್ಲ? ಮತ್ತೆ ಚಿತ್ರದಲ್ಲಿ ಅಂತ ಹೇಳ್ಬೇಕಂತ ಹೇಳಿದ್ರೆ 1ರಿಂದ 4ನೇ ಕ್ಲಾಸ್ ತನಕ ಬಿಡಿಸ್ತಿದ್ದೆ. ಆಗ ಒಂದು ಹುಡುಗಿಯ ಮೇಲೆ ನನಗೆ ಅಂದ್ರೆ ನಂಜಾಗ್ತಿತ್ತು, ಅವಳನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನ ಯಾಕೆ ಕರ್ಕೊಂಡು ಹೋಗುದಿಲ್ಲ, ಅಂದ್ರೆ ನಿಮ್ಗೆ ಸಹ ಒಂದು ಅವರ ಜಾಗಕ್ಕೆ ನಾವು ಹೋಗಿ ಕರ್ಕೊಂಡು ಹೋಗ್ಬೇಕು, ನಂಜೆ ಆಗ್ತಿತ್ತಿಲ್ಲ ಅಂದ್ರೆ ಯಾಕೆ ನಾವು ಅವರಕ್ಕಿಂತ ಚಂದ ಬಿಡಿಸಿ ನನ್ನನ್ನ ಯಾಕೆ ಕರ್ಕೊಂಡು ಹೋಗುದಿಲ್ಲ ಹಾಗೆಲ್ಲ ಆಯ್ತು. ಅಷ್ಟೊತ್ತಿಗೆ ನಮ್ಮನ್ನೆಲ್ಲ ಕರೆಯುದಿಲ್ಲ ಅವರು, ಯಾವ್ದಾದ್ರು ಒಂದು ಪದ್ಯಕ್ಕಿದ್ದವರನ್ನು ಚಿತ್ರಕ್ಕೆ ಕರೆಯುದಿಲ್ಲ, ಚಿತ್ರಕ್ಕಿದ್ದವರನ್ನು ಪದ್ಯಕ್ಕೆ ಕರೆಯುದಿಲ್ಲ ಅಂತ ಹೇಳಿ ಬಿಟ್ಟು, ಅಂದ್ರೆ ಅಲ್ಲಿ ಎಲ್ರಿಗೂ ಒಂದೇ ರೀತಿಯ ನೋಡ್ಬೇಕು, ಅಂದ್ರೆ ಎಲ್ರು ಸಹ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅವರ ಒಂದು ಭಾವನೆ ಇರ್ತದೆ. ತಿಳ್ಕೊಂಡೆ ಮತ್ತೆ ಹಾಗೇನೆ ಮಾಡಿರ್ಬೋದು. ಮತ್ತೆ ಸಾಕ್ತಿತ್ತು, ಇಲ್ಲ ಕೋಲಾಟದಲ್ಲಿದ್ದವರು ಬೇರೆ ಡ್ಯಾನ್ಸಿಗೆ ಹೋಗ್ತಾರೆ, ಅದಕ್ಕೆ ಹೋಗ್ತಾರೆ, ಇದಕ್ಕೆ ಹೋಗ್ತಾರೆ ಅಂತ ನಂಗೆ ಆಯ್ತು ವಾಪಸ್. ಆದ್ಮೇಲೆ ಎಂತ ಆಯ್ತು, 6th ಅಲ್ಲಿರುವಾಗ ಶಾಂತಿವನ ಟ್ರಸ್ಟ್ನವರದ್ದೊಂದು ಕಾಂಪಿಟೇಷನ್ ಮಾಡಿಸ್ತಿದ್ರು, ಅದರಲ್ಲಿ ವಿನ್ ಆದೆ ನಾನು. ಅದರಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ನಿಮಗೆ ಬಹಳಷ್ಟು ರೀತಿಯ ಸಪೋರ್ಟ್ಗಳು ನಿಮಗೆ ಕೊಡ್ತಾ ಬಂದರು. ನೀವೊಂದು ನಿಮ್ಮ ಗುರುಗಳು ಹರೀಶ್ ಅವರು ಭಜನೆಗೆ ಹೇಳಿಕೊಡ್ಲಿಕ್ಕೆ ಧರ್ಮಸ್ಥಳದಿಂದ ಬಂದರು ಅಂತ ಹೇಳಿದ್ರಿ. ನಿಮಗೆ ಅಲ್ಲಿಯ ಒಂದು ವಾತಾವರಣ, ಶಾಲೆಯ ವಾತಾವರಣ ಅಂದರೆ ಹೇಗಿತ್ತು? ಸಾಧಾರಣ ನಿಮಗೆ ಕಾಂಪಿಟೇಷನ್ ಕೊಡುವ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿದ್ರ ಅಥವಾ ನೀನು ಒಬ್ಬರೇ ಇದ್ದದ್ದ? ಈ ರೀತಿಯಾಗಿ ನಿಮ್ಮ ಜೀವನ ಹೇಗಾಯಿತು? ಇಲ್ಲ ತುಂಬಾ ಟಫ್ ಇತ್ತು. ಅಂದ್ರೆ ಧರ್ಮಸ್ಥಳ ಅಂತ ಹೇಳಿದ್ರೆ ಅಲ್ಲೆಲ್ಲ ಸ್ಟೂಡೆಂಟ್ನವರೆಲ್ಲ ಗರ್ಲ್ಸ್ ಬಾಯ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಇರೋರೆಲ್ಲ ಇರೋದು, ಹಾಗೆ ತುಂಬಾ ಟಫ್ ಆಗ್ತಿತ್ತು. ಅಂಥದ್ರಲ್ಲಿ ನಿಮಗೆ ಅಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ನಿಮ್ಮಲ್ಲಿ ಏನೋ ಒಂದು ಪ್ರತಿಭೆ ಉಂಟಂತ ನಿಮ್ಮ ಟೀಚರ್ಸ್ ಅವರು ನೋಡಿದ್ದಾರೆ.
ಸೊ ನಿಮ್ಮ ಈ ಶಾಲೆಯ ಬಗ್ಗೆ ನನಗೆ ಸ್ವಲ್ಪ ಹೇಳ್ಬೋದಾ? ಅಂದರೆ ನಿಮ್ಮ ಪ್ರಾಥಮಿಕ ಆಗಲಿ ಪ್ರೌಢ ಶಿಕ್ಷಣದ ಬಗ್ಗೆ ಆಗಲಿ, ಆ ಶಾಲೆಯಲ್ಲಿ ಬೇರೆ ರೀತಿಯ ವಾತಾವರಣಗಳು ಹೇಗಿತ್ತು ನಿಮಗೆ, ಈ ಕಲ್ಚರಲ್ಗಳಿಗೆ ಸಪೋರ್ಟ್ ಕೊಡುವ ರೀತಿಯಲ್ಲಿ? ಕಲ್ಚರ್ ಅಂತೇಳಿ ಈಗ ಕಾಂಪಿಟೇಷನ್ ಅಂತ ಹೇಳುವಾಗ 1 ತಿಂಗಳ ಮುಂಚೆ ನಮಗೆ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಿದ್ರು. ಅಂದ್ರೆ ನಮ್ಮ ಶಾಲೆಗೆ ಒಂದು ಹೆಸರು ಒಳ್ಳೇದು ಬರಬೇಕು ಅಂತೇಳಿ. ಮತ್ತೆ ನಮಗೆ ಇನ್ನೊಂದು ಖುಷಿ ಅಂತೇಳಿ, ಈಗ ಎಲ್ಲಿಯಾದ್ರೂ ವಿನ್ ಆದ್ರೆ ನಾವು ನಮ್ಮ ಶಾಲೆಯಿಂದ ನಮ್ಮನ್ನು ವೀರೇಂದ್ರ ಹೆಗ್ಗಡೆ ಅವರ ಮನೆಗೆ ಕರ್ಕೊಂಡು ಹೋಗುದು. ಮತ್ತೆ ಅವರ ಲೆಕ್ಕದಿಂದ ನಮಗೆ ಚಾ ತಿಂಡಿ ಯಾರೆಲ್ಲ ವಿನ್ ಆಗಿರ್ತಾರೋ ಅವರಿಗೆಲ್ಲ ಅದು ಒಂದು ಕೊಡೋದ್ರಿಂದ ನಿಮ್ಮ ಉತ್ತೇಜನ ಇನ್ನೂ ಖುಷಿ ಆಗ್ತಿತ್ತು. ಅಂದ್ರೆ ಇನ್ನೂ ಸಾಧನೆ ಮಾಡಿ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅನ್ನುವಂತ ಮನಸ್ಸನ್ನು ನಿಮ್ಗೆ ಅಲ್ಲಿ ಬರುವ ರೀತಿಯಲ್ಲಿ ಅವರು ಶಾಲೆಯಲ್ಲಿ ಟೀಚರ್ಗಳು ಮಾಡ್ತಿದ್ರು. ಮತ್ತೆ ಟೀಚರ್ಸ್ ಒಳ್ಳೆ ಸಪೋರ್ಟ್ ಸಪೋರ್ಟ್ ಇದ್ರಲ್ಲ. ಮೊನ್ನೆ ನಾನು ಈಗ ಮೊನ್ನೆ ಟೀಚರ್ಸ್ ಡೇಗೆ ನಮ್ಮನ್ನೆಲ್ಲ ಕರೆದಿದ್ರು, ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿಗೆ ಹೋಗುವಾಗ ಅದೇ ಟೀಚರ್ಸ್ನವರೆಲ್ಲ ಹೇಳಿದ್ರು, ಮೊದಲು ಸುನಿಲ್ಗೆ ಹೇಳ್ತಿದ್ದೆ ಹಾಡು ಹಾಡು ಅಂತೇಳಿ, ಅವ ಬೇಕಾ ಬೇಡವಾಗೆ ಮಾಡ್ತಿದ್ದೆ, ಈಗೊಂದು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಅವನನ್ನು, ಹಾಗೆ ಎಲ್ಲ ಹೇಳಿದ್ರು. ನಿಮ್ಮ ಪ್ರಾಥಮಿಕ ಜೀವನ ನಿಮ್ಮದು ಸಂಗೀತದಲ್ಲಿ ಪ್ರಾರಂಭವಾಯಿತು. ನಿಮಗೆ ನಿಮ್ಮ ಟೀಚರ್ಸ್ಗಳು ಸಪೋರ್ಟ್ ಮಾಡಿದ್ರು, ಹಾಗೆ ನಿಮಗೆ ಸಹ ಆಸಕ್ತಿ ಇತ್ತು. ಪ್ರತಿಭಾ ಕಾರಂಜಿ ಹೀಗೆ ಸಣ್ಣ ಪುಟ್ಟ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಕೆಲವಾರು ಪ್ರೈಸ್ಗಳನ್ನು ತಗೊಂಡಿದ್ದೀರಿ ನೀವು. ಆದರೆ ನಿಮಗೆ ಅದರ ನಂತರ ಅನ್ನಿಸ್ಲಿಲ್ಲ, ನಾನೊಂದು ಇದನ್ನು ಕ್ರಮಬದ್ಧವಾಗಿ ಅಥವಾ ಶಿಸ್ತುಬದ್ಧವಾಗಿ ನಾನೊಂದು ಯಾರ ಹತ್ರ ಆದರೂ ಗುರುಗಳ ಹತ್ರ ಹೋಗಿ ಕಲಿಬೇಕು, ಅಥವಾ ಏನಾದರೂ ಒಂದು ಅದರಲ್ಲಿ ನಾನು ಸಾಧನೆ ಮಾಡಬೇಕಂತ ನಿಮ್ಮ ಮನಸ್ಸು ಮತ್ತೆ ಏನಾದರೂ? ತುಂಬ ಮನಸ್ಸಾಯಿತು ಕಲಿಬೇಕು ಅಂತೇಳಿ. ಮತ್ತು ತುಂಬ ಜನ ಹೇಳ್ತಿದ್ರು ವಾಯ್ಸ್ ಎಲ್ಲ ಚಂದ ಉಂಟು, ಕಲಿ ಕಲಿ ಅಂತ ಹೇಳಿದರು. 7th ಅಲ್ಲಿರುವಾಗ 8ಗೆ ಹೋದೆ ನಾನು. 8th ಅಲ್ಲಿರುವಾಗ 7th ಪ್ರೈಮರಿ ಸ್ಕೂಲಲ್ಲಿ ನಮಗೆ ಸಂಗೀತ ಹೇಳಿಕೊಡ್ತಿದ್ರು. ತಿಂಗಳಿಗೆ 100 ರೂಪಾಯಿ ಕಟ್ಟಲಿಕ್ಕೆ ಇತ್ತು ಅಲ್ಲಿಗೆ. ಅಲ್ಲಿಗೆ ಎಂತ ಆಯಿತು, ನಾನು ಫಸ್ಟಿಗೆ ನಾನು ಹೂ ಕಟ್ಟಿ ಎಲ್ಲ ನಾನೇ ಮಾರಿಕೊಂಡು, ಹೂ ಕಟ್ಟಿ ಹೂ ಮಾರಿ ಗಾಡಿಗಳಿಗೆಲ್ಲ ಧರ್ಮಸ್ಥಳದ ಗಾಡಿ ಎಲ್ಲ ಬರ್ತದಲ್ಲ ಅವರಿಗೆಲ್ಲ ಹೂ ಕೊಟ್ಟು ಅದರಲ್ಲಿ ಬಂದ ದುಡ್ಡಲ್ಲಿ ನಾನು ಸಂಗೀತ ಕಲಿಯುವಂತ ಇಟ್ಕೊಂಡಿದ್ದೆ. ಹಾಗೆ ಅಂದ್ರೆ ನಿಮ್ಮ ಸ್ವಪ್ರಯತ್ನದಿಂದವೇ ಕಲಿಯುವಂತ ಕಲಿತಾ ಇದ್ರಿ. ಕಲಿಲಿಕ್ಕೆ ಆಗ್ಲಿಲ್ಲ ಮತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳಿಗೆ 100 ರೂಪಾಯಿ ಕೊಡ್ಲಿಕ್ಕೆ ಅವಾಗ ಕಷ್ಟ ಆಗ್ತಿತ್ತು ನನಗೆ. ಅಂದ್ರೆ ಫಸ್ಟಿಗೆ ಅದು ಗೊತ್ತಿರ್ಲಿಲ್ಲ ಕೊಡ್ಬೇಕು ಹಾಗೆ ಹೀಗೆ ಅಂತೇಳಿ. ಇದ್ದ ದುಡ್ಡನ್ನು ಸಾರಿ ತಿನ್ನುದು, ಹಾಗೆ ಮಕ್ಕಳ ಅವರೊಟ್ಟಿಗೆಲ್ಲ ಫ್ರೆಂಡ್ಸ್ನವರೊಟ್ಟಿಗೆಲ್ಲ ಗಮ್ಮತ್ತೆಲ್ಲ ಮಾಡ್ತಿದ್ದೆ. ಹಾಗೆ ಮತ್ತೆ ಒಂದ್ಸತಿ ನಾನು ಸಂಗೀತ ಕಲಿಲಿಕ್ಕೆ ಹೋಗುವಾಗ ನನ್ನ ಮನೇಲಿ ಹೇಳಿದೆ, ತಿಂಗಳಿಗೆ ಫೀಸ್ ಕೊಡ್ಬೇಕಂತೆ ಅಣ್ಣ ಅಪ್ಪ ಹೀಗೆ ಅಂತ ಹೇಳಿದೆ. ಎಂಕ್ಲೇನ್ ಮತ್ತೆ ಏರ್ ತೂಪೇರ ಅಣ್ಣ ಹಾಗೆಲ್ಲ ಹೇಳಿದ್ರು. ನಮ್ಮ ಕಲ್ತನದ ಅದು ಏರ್ ತೂಪೇರ ಹಾಗೆಲ್ಲ ಹೇಳಿದ್ರು ಮನೇಲಿ. ಆದ್ಮೇಲೆ ಮತ್ತೆ ಸಂಗೀತದ ಮೇಲೆ ಬಿಟ್ಟುಬಿಟ್ಟೆ ನಾನು, ಕಲಿಯುವುದೆಲ್ಲ ಬೇಡ ಅಂತೇಳಿ. ಆದ್ಮೇಲೆ ಈಗ ಪ್ರೌಢ ಶಿಕ್ಷಣದಲ್ಲಿ ಕಾಂಪಿಟೇಷನ್ ಅಲ್ಲಿ ಇರುವಾಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅಷ್ಟೇ. ಅಲ್ಲಿ ಕವಲಿಗೆಲ್ಲ ಬರುವ ಕವಲಿ, ಜನಪದ ಗೀತೆ, ಭಾವಗೀತೆ ಮತ್ತೆ ಗ್ರೂಪ್ ಸಾಂಗ್ ಅದರಲ್ಲೆಲ್ಲ. ಮತ್ತೆ ಅದರಲ್ಲಿ ಒಂದು ಖುಷಿ ಅಂತ ಹೇಳಿದ್ರೆ 8ನೇ ಕ್ಲಾಸಲ್ಲಿ ಅಲ್ಲಿ 8, 9, 10 ಒಟ್ಟಿಗೆ ಕಾಂಪಿಟೇಷನ್ ಮಾಡೋದು. 10ನೇ ಕ್ಲಾಸ್ ಅವರನ್ನು ಸೋಲಿಸ್ತಿದ್ವಲ್ಲ, ಅದುವೇ ಖುಷಿ ಆಗ್ತಿತ್ತು ನನಗೆ. ನಾನು 8ನೇ ಕ್ಲಾಸ್ ನಮ್ಮಕ್ಕಿಂತ ದೊಡ್ಡವರನ್ನು ನಾವು ಸೋಲಿಸುವಾಗ ತುಂಬಾ ಖುಷಿ, ಅವರನ್ನು ನಾವು ಅದರಷ್ಟು ಖುಷಿ ನಮಗೆ ಬೇರೆ ಎಲ್ಲಿ ಇಲ್ಲ. ಹಾಗೆ ಅಂದ್ರೆ 10ನೇವರನ್ನು ನಾವು ಸೋಲಿಸಿದ್ವಿ. ಒಂದು 13 ಕಾಂಪಿಟೇಷನ್ ಮಾಡ್ತಿದ್ರು ಅಲ್ಲಿ. 13 ಕಾಂಪಿಟೇಷನ್ 12 ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಿದ್ದೆ ನಾನು ಎಲ್ಲದರಲ್ಲಿ ಸಹ. ಭಾವಗೀತೆ ಆಗಲಿ, ಜನಪದ ಗೀತೆ ಆಗಲಿ, ದೇಶಭಕ್ತಿ ಗೀತೆ, ಗ್ರೂಪ್ ಸಾಂಗ್ ಮತ್ತೆ ಬೇರೆ ಬೇರೆ ಇದರಲ್ಲೆಲ್ಲ ಆಕ್ಟಿವಿಟಿ. ನಿಮ್ಮ ಈ ಒಂದು ಬಾಲ್ಯದ ಜೀವನದಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು? ಅಂದರೆ ಕಲೆಗೆ ಪ್ರೋತ್ಸಾಹ ಕೊಡ್ತಿದ್ರಾ ಅಥವಾ ಎಜುಕೇಷನ್ಗೆ ಪ್ರೋತ್ಸಾಹ ಕೊಡ್ತಿದ್ರಾ? ಯಾವುದಕ್ಕೆ ನೀನು ಹೋಗಬೇಕು ಅಥವಾ ಏನು ಮಾಡಬೇಕು ಅಂತ ಮನೆಯ ಸಪೋರ್ಟ್ ಹೇಗಿತ್ತು? ಅಪ್ಪ ಅಮ್ಮನ ಸಪೋರ್ಟ್ ಹೇಗಿತ್ತು? ಅದರಲ್ಲೆಲ್ಲ ಅವರಿಗೆ ಎಂತ ಸಿಗುತ್ತಿಲ್ಲ, ಅಪ್ಪ ಅಮ್ಮ ಸಹ ಕಲ್ತಿಲ್ಲ, ಹಾಗೆ ಅವರಿಗೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ. ನಾವು ಮಾಡಿದ್ದಾಯ್ತು, ನಮಗೆ ಆಯ್ತು. ಹಾಗೆ ಅಂದ್ರೆ ಈಗ ನೀವೊಂದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಬರ್ತಿದ್ದೀರಿ, ಹಲವಾರು ಕಡೆ ನಿಮ್ಮ ಒಂದು ಪ್ರತಿಭೆಗಳು ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಿ ನಿಮ್ಮ ತಂದೆ ತಾಯಿಗಳು ಎಂತ ಹೇಳ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ? ನಾವು ಈಗ ಧರ್ಮಸ್ಥಳ ಬಿಟ್ಟು ನಾವೀಗ ಉಜಿರೆಗೆ ಶಿಫ್ಟ್ ಆದ್ವಿ ಒಂದು 8 ವರ್ಷದ ನಂತರ. ನಾನು ಆದ್ರೆ ಧರ್ಮಸ್ಥಳದಲ್ಲಿ ಕಲಿತಿದ್ದೆ. 7ನೇ ಕ್ಲಾಸ್ ಆಗುವಾಗ ನಮ್ಮ ಮನೆ ಚೇಂಜ್ ಮಾಡಿದ್ರು, ಉಜಿರೆಗೆ ಮಾಡಿದ್ವಿ, ಸ್ವಂತ ಮನೆ ಮಾಡ್ಕೊಂಡ್ವಿ. ಆಗಿರುವಾಗ ನಾನು ಅಜ್ಜಿ ಮನೆಯಿಂದ ಶಾಲೆಗೆ ಹೋಗ್ತಿದ್ದೆ. ಅಜ್ಜಿ ಮನೇಲಿ ಒಳ್ಳೆ ಸಪೋರ್ಟ್ ಇದ್ರು. ಅಜ್ಜಿ ಅದೇ ನನ್ನ ಅಮ್ಮನ ತಂಗಿಯವರೆಲ್ಲ ಅವರೆಲ್ಲ ಟೀಚರ್ಸ್ನವರು. ಅವರೆಲ್ಲ ಚಿತ್ರದಲ್ಲಿ ಮತ್ತೆ ಸಾಂಗ್ ಅಲ್ಲೆಲ್ಲ ಹೇಳಿಕೊಡ್ತಿದ್ರು, ಹೀಗೆ ಹಾಡಬೇಕು, ಹಾಗೆ ಹಾಡಬೇಕು, ಮೂಗಲ್ಲಿ ಹಾಡಬೇಡ ಮತ್ತೆ ಬೈತಾರೆ, ಮೂಗಲ್ಲಿ ಹಾಡಿದ್ರೆ ಆಗ ಚಂದ ಬರ್ತದೆ, ಆದ್ರೆ ಟೀಚರ್ಸ್ನವರೆಲ್ಲ ಜಡ್ಜಸ್ನವರೆಲ್ಲ ಅದನ್ನೇ ಇದು ಮಾಡ್ತಾರೆ ಹಾಗೆ ಹೀಗೆಲ್ಲ ಹೇಳ್ತಿದ್ರು. ಹಾಗೆ ಅವರೊಂದು ಒಳ್ಳೆ ಸಪೋರ್ಟ್ ಇದ್ರು ಅಜ್ಜಿ ಮನೆಯಲ್ಲಿ. ಮತ್ತೆ ಅದೇ ಹೈಸ್ಕೂಲಲ್ಲಿ ಇರುವಾಗ ನನಗೆ ಅಲ್ಲಿ ದುಡ್ಡಿದ್ದು ಸ್ವಲ್ಪ ರುಚಿ ಸಿಕ್ಕಿತ್ತು ನನಗೆ. ಅಂದ್ರೆ ನಾನೇ ಹೂ ಕೊಯ್ದು ನಾನೇ ಕಟ್ಟುದು, ನನ್ನ ಹತ್ರನೇ ಇದ್ದದ್ದು. ಮತ್ತೆ ಫೀಸ್ ನಾನೇ ಕಟ್ಕೊಳ್ಳುದು, ಮತ್ತೆ ಯೂನಿಫಾರ್ಮ್ಸ್ ನನಗೆ, ಪುಸ್ತಕ ಸಹ ನನ್ನ ದುಡ್ಡಲ್ಲಿ ನಾನೇ ತಗೊಳ್ಳುದು. ಆಗ ಊಟಕ್ಕೆಲ್ಲ ಛತ್ರಕ್ಕೆ ಹೋಗ್ಲಿಕ್ಕೆ ಹೇಳ್ತಿದ್ರಲ್ಲ ನಮ್ಮ ಹತ್ರ, ನಾವು ಯಾವಾಗಲೂ ಹೋಟೆಲ್ಗೆ ಊಟ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಹಾಗೆ ಗಮ್ಮತ್ತು ಮಾಡ್ತಿದ್ವಿ ಅಲ್ಲಿ ಫ್ರೆಂಡ್ಸ್ನವರೊಟ್ಟಿಗೆಲ್ಲ ಸೇರ್ಕೊಂಡು. ಹಾಗೆ ಇವಾಗ ಅನಿಸ್ತಾ ಉಂಟು ಆ ದುಡ್ಡನ್ನು ಇಟ್ಟಿದ್ರೆ ಅದೊಂದು ಬಂಗಾರ ಒಂದು ಇಷ್ಟಿಷ್ಟು ದೊಡ್ಡದಾಗ್ತದೆ, ಏನಾದ್ರೂ ಒಂದು ಸಾಧನೆ ಮಾಡ್ಬೋದಿತ್ತು ಅಂತ. ಪ್ರೌಢ ಶಿಕ್ಷಣ ತನಕ ನೀವು ಆದ್ರಿ, ಅದಕ್ಕಿಂತ ಉನ್ನತ ವ್ಯಾಸಂಗಕ್ಕೆ ನೀವು PUC ಗೆ ಎಲ್ಲಿ? PUC ಮಾಡಲಿಲ್ಲ. ಅಂದ್ರೆ
PUC ಆಗುವಾಗ ಉಡುಪಿಗೆ ಬಂದೆ ನಾನು ಚಿಕ್ಕಪ್ಪನೊಟ್ಟಿಗೆ. ಮನೇಲಿ ತುಂಬ ಕಷ್ಟ ಇತ್ತು. ಕಷ್ಟದ ಪರಿಸ್ಥಿತಿ. ಹಾಗಿರುವಾಗ ಚಿಕ್ಕಪ್ಪನೊಟ್ಟಿಗೆ ಆ ಚಿಕ್ಕಪ್ಪನ ಹೂವಿನ ಅಂಗಡಿಯಲ್ಲಿ ಕೆಲಸಕ್ಕಿದ್ದೆ. ಹಾಗಾದ್ರೆ 10ನೇ ಕ್ಲಾಸ್ ತನಕ ಇಲ್ಲ ಮಾಡಿದ್ದೇನೆ, ಮತ್ತೆ ಎಕ್ಸಾಮ್ ಬರೆದು ಕಟ್ಟಿ ಬರ್ತದೆ, ಕರೆಸ್ಪಾಂಡಿಂಗ್ ಮಾಡಿ ಮಾಡಿದ್ದೀರಿ. ಅಂತೂ ಈಚೆ ಮನೆಯ ಕಷ್ಟವನ್ನು ನೋಡಿ ನಿಮ್ಮ ಕೆಲಸಕ್ಕೆ ಸಹ ಬಂದ್ರಿ, ಅದರೊಟ್ಟಿಗೆ ಎಜುಕೇಶನ್ ಅನ್ನು ಸಹ ನೀವು ಕರೆಸ್ಪಾಂಡಿಂಗ್ಸ್ ಆಗಿ ಮಾಡಿದ್ರಿ. ಡಿಗ್ರಿ ಮಾಡಿ ಡಿಗ್ರಿ ಆಯ್ತು ಮೊನ್ನೆಗೆ ಅದು ಸಹ. ಹಾಗಾಗಿ ನಿಮ್ಗೊಂದು ಎಜುಕೇಶನ್ ಸಹ ನೀವು ನಿಮ್ಮ ಒಂದು ಖರ್ಚಿನಲ್ಲೇ ನೀವು ಮಾಡಿದ್ದೀರಿ. ಬೇರೆಯವರಿಗೆ ಇದಕ್ಕೆ ಯಾವುದೇ ರೀತಿಯ ಮನೆಯವರಿಗೆ ಯಾರ್ದು ತೊಂದರೆ ಕೊಡದೆ ನಿಮ್ಮ ಒಂದು ಕಾಲ ಮೇಲೆ ನೀವು ನಿಂತಿದ್ದೀರಿ. ಮತ್ತೆ ಇಲ್ಲಿ ಇರುವಾಗ ಅದು 10ನೇ ಕ್ಲಾಸ್ ನಂತರ ಬರುವಾಗ ಇಲ್ಲಿ ನಮ್ಮ ದೇವಾಡಿಗ ಸಂಘದಲ್ಲಿ ಪದ್ಯ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ನಾನು ಇವರಲ್ಲಿ ಹೇಗೆ ಆಡ್ತಾರೆ ನನಗೆ ಗೊತ್ತಿಲ್ಲ, ನನಗೆ ಒಟ್ಟು ಕೇಳಬೇಕು, ಆಡಬೇಕು, ನನಗೊಂದು ಆಸೆ ಅಲ್ಲಿ ಅವ್ರು ಆಡುವಾಗ. ಅದಕ್ಕೆ ನನ್ನ ಚಿಕ್ಕಪ್ಪನ ಹತ್ರ ಹೇಳ್ತಿದ್ದೆ. ಚಿಕ್ಕಪ್ಪನವ್ರು ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಇಲ್ಲಿ ಅವರು. ಪೋಲ ಪೋಲ ಪನ್ಪೆ ಪೋಲ ಪೋಲ ಅಂತ ಹೇಳ್ತಿದ್ರು. ಮತ್ತು ಅವರ ಮುಖಾಂತರ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್, ನನಗೆ ಅದು ಯೂಟ್ಯೂಬಲ್ಲಿ ಹೇಗೆ ತೆಗಿಬೇಕು ಟ್ರ್ಯಾಕ್ ಅನ್ನೆಲ್ಲ ಅದೆಲ್ಲ ಗೊತ್ತಿದ್ದಿಲ್ಲ ನನಗೆ 10ನೇ ಕ್ಲಾಸ್ ನಂತರ. ಮತ್ತೆ ಗೊತ್ತಾದದ್ದು ನನಗೆ ಕರೋಕೆ ಅಂತ ಹೊಡಿಬೇಕಂತೆ, ಹಾಗೆ ಹೊಡೆದ್ರೆ ಖಾಲಿ ಮ್ಯೂಸಿಕ್ ಬರ್ತದೆ, ಆವಾಗ ನಮಗೆ ಹಾಡ್ಲಿಕ್ಕೆ ಆಗ್ತದೆ, ಆವಾಗ ಗೊತ್ತಾದ ನನಗೆ. ಈಗ ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಒಂದು ಸಂಗೀತದ ಒಂದು ತುಣುಕನ್ನು ಯಾವ್ದಾರು ಒಂದು ನಿಮ್ಗೆ ಒಂದು ಖುಷಿ ಕೊಟ್ಟ ಯಾವ್ದಾರು ಒಂದು ಸಂಗೀತದ ಭಾಗವನ್ನು. ರವಿಚಂದ್ರನ್ ಒಂದು ಸಾಂಗ್ ಉಂಟು, ನಂಗೆ ಅದು ತುಂಬಾ ಇಷ್ಟ. ನಾನು ಆಡಿಷನ್ಗೆ ಹೋದ್ರೆ ಅದನ್ನ ಆಡಿದ್ರೆ ಸೆಲೆಕ್ಟ್ ಆಗ್ತೇನೆ ಅಂತ ಒಂದು ಭರವಸೆ. ವೀಕ್ಷಕರೇ, ಕಲಾವಿದ ಕಾರ್ಯಕ್ರಮ ಮುಂದುವರಿಯುತ್ತದೆ ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಲಾವಿದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಸುನಿಲ್ ದೇವಾಡಿಗ ಇವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆವೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ. ಸರಿಗಮ ಪದನಿಸ ಊದಿಸಿ ತರತರ ಅಡಿಗೆಯ ಮಾಡಿಸಿ, ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲೇ ಮದುವೆಯೇ. ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನೆಂದು ಕೇಳಿದೆ, ಮನಸೊಂದೇ ಸಾಕಂತೆ ಸಾಕ್ಷಿಗೆ ಅರಿಶಿನವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ. ತುಂಬ ಚಂದ ಮಾಡಿ ಹಾಡಿದ್ರಿ ಅಲ್ಲ. ನನಗೆ ಸಹ ಈಗ ನಾನೆಲ್ಲರ ಆಡಿಷನಲ್ಲಿ ಇದ್ದರೆ ನಿಮ್ಮನ್ನೇ ಸೆಲೆಕ್ಟ್ ಮಾಡಿಬಿಡು, ಅಷ್ಟು ಖುಷಿ ಆಯಿತು ನನಗೆ. ಇದೇ ರೀತಿ ನಿಮ್ಮ ಈ ಒಂದು ಸಂಗೀತ ಜರ್ನಿ ಸಹ ಮುಂದುವರಿಯಲಿ. ನಿಮಗೀಗ ಈ ಸೋಷಿಯಲ್ ಮೀಡಿಯಾಗಳು ಬಂದದ್ರಿಂದ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಅಥವಾ ಇನ್ಸ್ಟಾಗ್ರಾಮ್ಗಳು, ಈ ಥರ ವಾಟ್ಸಪ್ಗಳು ಬಂದದ್ರಿಂದ ನಿಮಗೆ ಏನಾದರೂ ಬೆನಿಫಿಟ್ ಆಗಿದೆ? ತುಂಬ ಆಗಿದೆ.
ಅಂದ್ರೆ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಗಿದೆ ಅದರಿಂದ? ಅಂದ್ರೆ ಕೊರೋನಾ ಟೈಮಲ್ಲಿ ಫೇಸ್ಬುಕ್ ಲೈವ್ ಎಲ್ಲ ಮಾಡ್ತಿದ್ರಲ್ಲ, ಹೌದು. ಹಾಗಿರುವಾಗ ಅವ್ರು ತುಂಬಾ ಮಂದಿ ನನ್ನೆಲ್ಲ ಕರಿತಿದ್ರು. ನನಗೆ ಅಂದ್ರೆ ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತಿತ್ತು, ಗಾಡಿ ಮನೇಲಿ ವೆಹಿಕಲ್ ಇಲ್ಲ, ನೈಟ್ ಹೊತ್ತು ಮಾಡುದು, ನೈಟ್ ಹೊತ್ತು ಅದೇ ಜನ ನೋಡ್ತಿರ್ತಾರೆ, ನೈಟ್ ಹೊತ್ತು ಮಾಡುದು ಅಂತ ಹೇಳ್ತಿದ್ರು. ಮತ್ತೆ ಪಾಪ ಒಂದು ಫಸ್ಟ್ ಸಪ್ತಸ್ವರ ಗಾಯನಕ್ಕೆ ಹೋದ ನಾನು, ಅದಕ್ಕಿಂತ ಮುಂಚೆ ಆ ಕುತೂಹಲ ಕಲರವಕ್ಕೆ ಹೋಗಿದ್ದೆ. ಆ ಟೀಮಲ್ಲಿ ಅಂತ ಹೇಳಿದ್ರೆ ಅವರು ಅವರ ಮನೆಯಿಂದ ಮೊಬೈಲಲ್ಲಿ ಮಾತಾಡುದು, ಈ ಕಡೆಯಿಂದ ನಾನು ಇಲ್ಲಿಂದ ಮಾತಾಡ್ಬೇಕು, ಹಾಗೆ ಮಾತಾಡಿಸಿದ್ರು, ಹಾಗೆ ಪದ್ಯ ಆಡಿಸ್ತಿದ್ರು. ಅದರಲ್ಲಿ ಸ್ವಲ್ಪ ಕಾಮಿಡೀಸ್ ಇತ್ತು, ಗಮ್ಮತ್ ಆಗ್ತಿತ್ತು ಅದರಲ್ಲಿ. ಅಲ್ಲಿ ನೋಡುವಾಗ ಅಲ್ಲಿದ್ದು ವ್ಯೂವರ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಪರ್ಸನಲ್ ಆಗಿ ನನಗೆ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಚಂದ ಹಾಡ್ತೀರಿ, ಇನ್ನೂ ಸಹ ಕಲೀರಿ, ಹಾಗೆ ಹೀಗೆ ಹೇಳಿದ್ರು. ಮತ್ತೆ ಅದರಲ್ಲಿ ನೋಡಿ ನೋಡಿ ಬೇರೆ ಬೇರೆ ಪೇಜಿನವರೆಲ್ಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಂತೂ ಲಾಕ್ಡೌನ್ ಅನ್ನುವಂಥದ್ದು ನಿಮ್ಗೊಂದು ಶಾಪ ಆಗದೆ ನಿಮ್ಗೊಂದು ವರವಾಗಿ ಹೋಯ್ತು ಅಂತ ಅನಿಸ್ತದೆ. ಅಂದ್ರೆ ಕೆಲವರಿಗೆಲ್ಲ ಅದು ಶಾಪ ಆಗಿದೆ, ಆದ್ರೆ ನಿಮ್ಗೆ ನಿಮ್ಮ ಜೀವನ ಕಲಾವಿದರಿಗೆ ಸ್ವಲ್ಪ ಆಲ್ಮೋಸ್ಟ್ ಸಿಂಗರ್ಸ್ನವರಿಗೆಲ್ಲ ಒಳ್ಳೇದಾಗಿದೆ ಅಂತ ಅನಿಸ್ಕೊಳ್ತೇನೆ. ಅಲ್ಲ? ಹೌದು. ಹಾಗೆ ನಿಮ್ಗೆ ಈಗ ಕೆಲವೊಂದು ನೀವು ಇದಕ್ಕೆಲ್ಲ ಹೋಗ್ತೀರಿ, ಅಂದ್ರೆ ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಹೋಗ್ತೀರಿ, ಯಾವ್ದಾರ ಒಂದು ಆಲ್ಬಮ್ ಸಾಂಗಿಗೆ ನೀವು ಹೋಗ್ತೀರಿ. ಇಲ್ಲಿ ಹೋದಾಗ ನಿಮ್ಗೆ ಅಲ್ಲಿಯ ಅನುಭವಗಳು ಹೇಗೆ? ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ, ಅವರ ಎದುರು ನೀವು ಹಾಡುವಾಗ ಅಥವಾ ನಿಮ್ಗೆ ಏನಾದ್ರೂ ಅಲ್ಲಿಯ ತೊಂದರೆಗಳು ಅಥವಾ ನಿಮ್ಗೆ ಅಲ್ಲಿ ಕಷ್ಟ ಆಯ್ತು ಆಲ್ಬಮ್ ಸಾಂಗ್ ಅಲ್ಲಿ ಆಲ್ಬಮ್ ಸಾಂಗ್ ಅಂತ ಹೇಳಿದ್ರೆ ಎಲ್ಲರೂ ಸಹ ಆಲ್ಬಮ್ ಸಾಂಗ್ ಮಾಡುದು ನೋಡಿ ನನಗೆ ಒಂದು ಆಸೆ ಆಯ್ತು, ನಾನು ಸಹ ಒಂದು ಮಾಡ್ಬೇಕು ಹಾಗೆಲ್ಲ ಹೇಳಿದೆ, ಮನಸ್ಸಲ್ಲಿ ತಿಳ್ಕೊಳ್ತಿದ್ದೆ. ಹಾಗೆ ನಾನು ಫಸ್ಟ್ ಎಂತ ಧರ್ಮಸ್ಥಳದಲ್ಲಿದ್ದ, ಹಾಗೆ ಧರ್ಮಸ್ಥಳದ ಒಂದು ಡಿವೋಷನಲ್ ಸಾಂಗ್ ಒಂದು ಮಾಡುವ ಅಂತೇಳಿ ಒಬ್ಬನಿಗೆ ಫೋನ್ ಮಾಡಿ ಹೇಳಿದೆ. ನಾನು ಇದು ಈಗ ಕೊಂಡಾಟೋಡು ಸುಗಿಪುನ ಆಸೆ ಅಂತ ಒಂದು ಪದ್ಯ ಉಂಟು, ಅದು ಹಾಡಿದವನ ಹತ್ರ ಲಿರಿಕ್ಸ್ ಬರ್ಸಿದ್ದೆ ನಾನು. ಅಣ್ಣ ನನಗೊಂದು ಈ ಥರದ ಪದ್ಯ ಆಗಬೇಕು, ನಂಗೊಂದು ಬರೆದು ಕೊಡಿ, ಅದಕ್ಕೆ ಎಷ್ಟು ಪೇಮೆಂಟ್ ಆಗ್ತದೆ ಕೊಡ್ತೇನೆ ಅಂತ ಹೇಳಿದೆ. ಹಾಗೆ ಅಂತ ಹೇಳುವಾಗ ಆಯ್ತು ಬರೆದು ಕೊಡ್ತೇನೆ, 2,000 ಪೇಮೆಂಟ್ ಆಗ್ತದೆ ಹಾಗೆ ಹೇಳಿದ್ರು. ಮತ್ತೆ ಟೋಟಲ್ ಆಗುವಾಗ ಎಷ್ಟು ಆಗ್ತದೆ ಅಣ್ಣ ಖರ್ಚು ಅಂತ ಕೇಳಿದೆ. ಒಂದು 10,000 ಒಳಗೆ ಆಗ್ತದೆ ಅಂತ ಹೇಳಿದ್ರು. ಹಾಗೆ ನಾನು ಫಸ್ಟಿಗೆ ನನ್ನ ಚಿಕ್ಕಪ್ಪನಿಗೆ ಒಂದು ಫೋನ್ ಮಾಡಿ ಕೇಳಿದೆ, ಸ್ವಲ್ಪ ಬಿಸ್ನೆಸ್ ಮ್ಯಾನ್ ಅಲ್ಲ, ಹಾಗೆ ಅವತ್ತು ಕೇಳಿದೆ, ಚಿಕ್ಕಪ್ಪ ಯಾನೊಂದು ಇಂಚಿತ ಪದ್ಯ ಮಲ್ಪೊಡೊಂದುಲ್ಲೆ ನಿಕ್ಲ ಕೈಟ್ ಆಯ್ಪನ ಸಹಾಯ ಮಲ್ಪೊಲ್ಲಿ ಅಂತ ಕೇಳಿದೆ. ಆಯ್ಕೆ ಆ ಮಲ್ಪುಗ ಅಂತ ಹೇಳಿದ್ರು. ಬುಕ್ ಅವರ ಫ್ರೆಂಡ್ ಒಬ್ರು ಇದ್ರು, ಅವರ ಫ್ರೆಂಡ್ ಹತ್ರ ಸಹ ಕೇಳು ಅಂತ ಹೇಳಿದ್ರು, ಕೊಡ್ತಾನೆ ಅವನು ಕೇಳು ಅಂತ ಹೇಳಿದ್ರು, ಗುರ್ತಿದ್ರು. ಹಾಗೆ ಅವ್ರ ಹತ್ರ ಸಹ ಕೇಳಿದೆ. ಹಾಗೆ ಒಂದು 4-5 ಜನ ಹತ್ರ ಕೇಳಿದೆ, ಈ ಥರ ಸಪೋರ್ಟ್ ಮಾಡ್ತೀರಾ ನನಗೆ ಅಂತೇಳಿ. ಅವ್ರು ಹಾಗೆ ಒಂದು 10,000 ದುಡ್ಡು ಆಯಿತು. ಆದಮೇಲೆ ಫಸ್ಟಿಗೆ ನಾನು ಅಲ್ಲಿಗೆ ರೆಕಾರ್ಡಿಗೆ ಹೋಗುವಾಗ ನನಗೆ ಹೇಗೆ ಹಾಡುದು ನನಗೊಂದು ಆಸೆ ಇತ್ತು, ಅದೆಂತ ಈಗ ಹೆಡ್ಫೋನ್ ಇಡ್ತಾರೆ, ಅದನ್ನು ನಂಗೆ ಸಹ ಹಾಕಬೇಕು, ಎಂತ ಆಗ್ತದೆ, ಎಂತ ಸಿಗ್ತದೆ ಒಂದು 3 ವರ್ಷದ ಮುಂಚೆ ಇದ್ದು, ಎಂತ ಇರ್ತದೆ ಇದರಲ್ಲಿ ಹೇಗೆ ಕೇಳ್ತದೆ, ನಾವು ಹೇಗೆ ಬಾಯಲ್ಲಿ ಆಡೋದು, ಅದನ್ನು ಹೇಗೆ ಇದು ಮಾಡೋದು ಅಂತ ಪ್ರೆಸೆಂಟೇಷನ್ ಕೊಡೋದು ಅದೆಲ್ಲ ಗೊತ್ತಿರಲಿಲ್ಲ. ಹಾಗೆ ನಾನು ಅವ್ರ ಹತ್ರ ಕೇಳಿದೆ, ಪದ್ಯ ಬರ್ದವನ ಹತ್ರ ಕೇಳಿದೆ, ಅಣ್ಣ ಸ್ಟುಡಿಯೋ ಯಾವ್ದು ಒಳ್ಳೇದುಂಟು, ಯಾವ್ದಕ್ಕೆ ಹೋಗ್ಬೇಕು? ಅವ್ರು ಹೇಳಿದ್ರು, ಮುಡಿಪಿದು ಒಳ್ಳೇದುಂಟು, ನಿಮಗೆ ದೂರ ಆಗ್ತದೆ, ಅಲ್ಲಿ ಲೋಕಲ್ ಇದ್ದದಲ್ಲಿ ಹಾಡಿ ಅಂತ ಹೇಳಿದ್ರು. ಹಾಗೆ ಫಸ್ಟಿಗೆ ಉಜಿರಲ್ಲಿ ಹೋಗಿ ಸ್ಟುಡಿಯೋದಲ್ಲಿ ಹೋಗಿ ಹಾಡಿದೆ. ಅವ್ರು ಹೇಳಿದ್ರು, ನಾವು ಆ ಸಾಂಗನ್ನು ಈಗ ಕೇಳಿದ್ರೆ ಹೇಗೆ ಆಗ್ತದೆ ಗೊತ್ತಂದ್ರೆ ಚಿಕ್ಕ ಮಗು ಹಾಡಿದಾಗೆ, ಅಂದ್ರೆ ನನಗೆ ಅದು ಗೊತ್ತಿರ್ಲಿಲ್ಲ ಹೇಗೆ ಹಾಡ್ಬೇಕು. ಅಂದ್ರೆ ನಮ್ಮ ಬೆಳವಣಿಗೆ ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ, ಅಂದ್ರೆ ನಾವು ಅದನ್ನು ಡೆವಲಪ್ ಮಾಡಿದ ಹೋದ ಹಾಗೆ ಹಿಂದಿದ್ದು ನೋಡುವಾಗ ನಮ್ಗೆ ನಾನು ಈ ತರ ಹಾಡ್ತಿದ್ದೆ, ಆದ್ರೆ ನಾನು ಈಗಿನ ನಾನೊಂದು ಹಾಡುದನ್ನು ನೋಡಿದಾಗ ಕಂಪೇರ್ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ತುಂಬಾ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗ್ತದೆ. ಅಲ್ಲಿ ಮತ್ತೆ ಸ್ಟುಡಿಯೋದಲ್ಲಿ ಆಡುವಾಗ ಸ್ಟುಡಿಯೋದವರಿಗೆ ಸಹ ತುಂಬಾ ಖುಷಿ ಆಯ್ತು, ಚಂದ ಉಂಟು ವಾಯ್ಸ್, ನೀವು ಸ್ವಲ್ಪ ಸಂಗೀತ ಕಲ್ತ್ರೆ ಇನ್ನೂ ವಾಯ್ಸ್ ಒಳ್ಳೇದ, ಎಲ್ಲಿಗೆ ಹೋದ್ರೆ ನೀವೊಂದು ಸಂಗೀತ ಕಲಿ. ನನ್ನ ಕಷ್ಟ ನನಗೆ ಆಗ್ತಿತ್ತು, ಹೇಗೆ ಕಲಿಯುವುದು, ನಾನು ದುಡ್ಡಿಲ್ಲ, ಅದು ಇದು ಎಲ್ಲ ಟೆನ್ಷನ್ ಆಗ್ತಿತ್ತು. ಮನೆಯಲ್ಲಿ ಕೇಳಲಿಕ್ಕೆ ಸರಿ ಆಗುದಿಲ್ಲ, ಮನೆ ಕೆಲಸ ಆಗ್ತಾ ಉಂಟು, ಮನೆ ಕಟ್ತಿದ್ದಾರೆ, ಮತ್ತೆ ಅಕ್ಕನಿಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಬಸ್ ಆಕ್ಸಿಡೆಂಟ್, ಮನೆದ ಅವಳದ ಖರ್ಚು ನೋಡ್ಕೊಳ್ಬೇಕು, ಮತ್ತೆ ಅಪ್ಪ ಅಮ್ಮ ಇಬ್ರು ಕೆಲಸಕ್ಕೆ ಹೋಗ್ತಾರೆ, ಮನೆದು ಸಂಘದ ದುಡ್ಡು, ಅದೆಲ್ಲ ಟೆನ್ಷನ್ ಆಗ್ತಿತ್ತು. ಮತ್ತೆ ನಾನು ಅದು ಸಂಗೀತದ ಇನ್ನೂ ಸಹ ಕಲ್ತಿಲ್ಲ ನಾನು, ಆದರೆ ಮೊನ್ನೆ ಒಬ್ಬರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ನಂಗೊಂದು ಹಿಂದೂಸ್ತಾನಿಗೆ ಕ್ಲಾಸಿಗೆ ಬರ್ತೇನೆ ನಾನು, ಬರ್ಬೇಕಂತ, ಈಗ ಬನ್ನಿ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಹೋಗ್ಬೇಕಂತಿದ್ದೇನೆ ಅದಕ್ಕೆ. ಅದೇ ಯಾವುದೇ ಒಂದು ಕಲೆ ನಮ್ಗೆ ಅದು ಒಲಿಬೇಕಾದ್ರೆ ಗುರುವಿನ ಒಂದು ಆಶೀರ್ವಾದ ಬೇಕೇ ಅಂತ ಹೇಳ್ತಾರೆ. ಆದ್ರೂ ಸಹ ನಿಮ್ಮಲ್ಲಿ ಒಂದು ಗುರುವಿನ ಆಶೀರ್ವಾದ ಇಲ್ಲದೆ ನೀವೊಂದು ಧರ್ಮಸ್ಥಳದ ಅವರೇ ನಿಮ್ಗೆ ಗುರುವಾಗಿ ನೀವು ಸ್ವೀಕರಿಸಿದ್ದೀರಿ. ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನೀವು ಯಾರನ್ನಾದ್ರೂ ಒಂದು ಗುರುವನ್ನಾಗಿ ಸ್ವೀಕರಿಸಿ ಇನ್ನೂ ಸಹ ಈ ಒಂದು ಕಲೆ ಜೀವನದಲ್ಲಿ ಸಂಗೀತದಲ್ಲಿ ಬಹಳಷ್ಟು ಸಾಧನೆ ಮಾಡಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ಮತ್ತೆ ಇದು ಆಲ್ಬಮ್ ಸಾಂಗ್ ಆಯ್ತಲ್ಲ, ಫಸ್ಟ್ ಇದು ಸಾಂಗ್ ರಿಲೀಸ್ ಮಾಡುವಾಗ ನನಗೊಂದು ಆಸೆ, ಧರ್ಮಸ್ಥಳಕ್ಕೆ ಹೋಗಿ ಮಲ್ಲಾರಡನ ಮಲ್ಪಾಗ ಹಾಗೆ ನನಗೊಂದು ಆಸೆ. ಅದಕ್ಕೆ ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿಸಿ ಆಯ್ತು, ಎಲ್ಲ ದುಡ್ಡು ಕೊಟ್ಟು ಆಯ್ತು. ಇನ್ನು ನಾಳೆ ರಿಲೀಸ್ ಆದ್ರೆ ಇವತ್ತು ಫಸ್ಟ್ ಹೋಗಿ ಅವರಿಗೆ ತೋರಿಸಿ, ಎಂತ ಧರ್ಮಸ್ಥಳದಲ್ಲ ಪದ್ಯ ತೋರಿಸುವ, ಎಂತಾರು ತಪ್ಪಿದ್ರೆ ಹೇಳ್ತಾರಲ್ಲ ಅಂತೇಳಿ. ಧರ್ಮಸ್ಥಳ ಒಳಗೆ ಹೋಗುವಾಗ ಎಂತ ಪರಿಚಯದವರು ಇದ್ರು, ಅವರೆಲ್ಲ ಹೇಳಿದ್ರು, ಇರು ಮುಲ್ಪಕ್ಕೆ ಏನಂದ ಈ ಮಲ್ತಿನ ತಪ್ಪಾಂಡು ಮೂಲ್ಕೆ ಏನು ನೋಡಿತ್ತಾನೆ ಫಸ್ಟ್ ಹಾಗೀಗೆ ಅಂತ ಆಯ್ತು. ನನಗೆ ತುಂಬ ಬೇಜಾರಾಯ್ತು, ನಾನು ತುಂಬ ಅಷ್ಟು ಕಷ್ಟಪಟ್ಟೆಲ್ಲ ಹಾಡಿದ್ದೇನೆ ಹಾಗೀಗೆಲ್ಲ ಆಯ್ತು. ಮತ್ತೆ ದೊಡ್ಡವರು ಇದ್ದಿಲ್ಲ ಅವತ್ತು, ಅವರ ತಮ್ಮ ಇದ್ರು, ಅರ್ಷೇಂದ್ರ ಹೆಗ್ಡೆ ಇದ್ರು. ಯಾಕೆ ನಾ ಅವರನ್ನು ನೋಡುವಾಗ ತುಂಬ ಹೆದರಿಕೆ ನನಗೆ, ನನಗೆ ಅಂತಲ್ಲ, ಅಲ್ಲಿ ಎಲ್ಲರಿಗೆ ಸಹ ಆಲ್ಮೋಸ್ಟ್ ಎಲ್ಲರಿಗೆ ಅವರ ನೋಡಿದ್ರೆ ಹೆದರಿಕೆ. ಅವ್ರ ಹತ್ರ ಹೇಳಿದ್ರು,
ಅವ್ರು ಹೇಳಿದ್ರು ಪದ್ಯನ ಲಿರಿಕ್ಸ್ ಎಂತ ತಪ್ಪು ಅಂತ ಕೇಳಿದ್ರು, ಇಲ್ಲ ಅಂತ ಹೇಳಿದೆ. ಅಂಚನ ಪೋಡಿಂದ ಹೇಗೆ ತಾಲಾಪ್ ರಿಲೀಸ್ ಮಲ್ಪಲೆ ಹಾಗೆಲ್ಲ ಹೇಳಿದ್ರು ಅವರು. ಆಗ ಸ್ವಲ್ಪ ಅಮ್ಮ ಅಂತೇಳಿ ಖುಷಿ ಆಯ್ತು. ಮತ್ತೆ ಅವರಿಗೆ ತಂದಂತ ಫ್ರೂಟ್ಸ್ ಎಲ್ಲ ಅವರು ವಾಪಸ್ ನನಗೆ ದುಡ್ಡು ಕೊಟ್ಟರು, ವಾಪಸ್ ಫ್ರೂಟ್ಸ್ ಎಲ್ಲ ತಗೊಂಡು ನೀನೇ ತಿನ್ನು ಎಂತ ಎದುರು ಬೇಡ, ನೀನು ಎಂತ ಸಹ ತಪ್ಪು ಕೆಲಸ ಮಾಡ್ಲಿಲ್ಲ, ಒಳ್ಳೆ ಕೆಲಸ ಮಾಡಿದಲ್ಲ, ಹೆದ್ರು ಬೇಡ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಧೈರ್ಯ ಬಂತ ಅಲ್ಲಿ ನನಗೆ. ಹಾಗೆ ಮೊದಲ ಪ್ರಯತ್ನವೇ ನಿಮ್ಗೊಂದು ಸ್ವಲ್ಪ ಹೆದರಿಕೆಯಿಂದ ಖುಷಿ ಕೊಡ್ತಾ ಬಂತು. ಹೆದರಿಕೆ ನಾನು ಮತ್ತೆ ರಿಲೀಸ್ ಮಾಡೋದು ಬೇಡ ಅಂತ ತಿಳ್ಕೊಂಡೆ. ಈಗ ನಾಳೆ ರಿಲೀಸ್ ಆದ್ರೆ ಇನ್ನು ಅವ್ರು ಎಂತ ಹೇಳಿದ್ರೆ ನೀನು ರಿಲೀಸ್ ಮಾಡುದಿಲ್ಲ, ಇನ್ನು ಆಡುದಿಲ್ಲ, ಹಾಗೆ ತಿಳ್ಕೊಂಡಿದ್ದೆ ನಾನು. ಅಂದ್ರೆ ಹೋಗುವಾಗ ನನಗೆ ಅವ್ರು ಹಾಗೆ ಹೇಳಿದ್ರು, ನೀನು ಅಲ್ಲಿ ಕೇಳ್ಬೇಕಿತ್ತು ಹಾಗೆ ಹೀಗೆಲ್ಲ ಹೇಳಿದ್ರು. ನಾನೊಂದು ಅವರು ಕಾಯುವವರೆಲ್ಲ ಇರ್ತಾರಲ್ಲ, ಆದ್ರೆ ನನಗೊಂದು ಆಸೆ ಇತ್ತು, ನಾನು ಆಸೆ ಪಟ್ಟು ಮಾಡಿದ್ದು ವೇಸ್ಟ್ ಆಯ್ತಲ್ಲ, ಹಾಗೆ ಹೀಗೆಲ್ಲ ಆಯ್ತು. ಅದು ರಿಲೀಸ್ ಆದ ಮೇಲೆ ಅದರ ರಿಸಲ್ಟ್ಗಳು ಒಂದು ದಿನ ಒಂದು ಗಂಟೆಗೆ 5,000 ವ್ಯೂಸ್ ಆಗಿತ್ತು. ಅದನ್ನ ನೋಡಿ ಖುಷಿ ಆಯ್ತು ನನಗೆ. ತುಂಬಾ ಜನ ಹೇಳಿದ್ರು, ನಾ ಎಂಕ್ಲು ಮಾರ ಆತಾತು ಸಾಂಗ್ ಮಲ್ತಾ ಮಾರ ಎಂಕ್ಲು ದಾಲರ್ ಆತ್ ವ್ಯೂಸ್ ಆತು, ನಿನ್ನ ದಾನೆ ಅಂಚ ವ್ಯೂಸ್ ಆಯ್ತಂತೆ. ಆದ್ರೆ ನನ್ನ ಕಾಂಟ್ಯಾಕ್ಟ್ ಒಂದು ತುಂಬಾ ಜನ ಇದ್ರು ನನಗೆ. ಹಾಗೆ ನಾನು ಎಲ್ಲರಿಗೆ ಬ್ರಾಡ್ಕಾಸ್ಟರ್ ಮಾಡಿ ಎಲ್ಲ ಕಳಿಸಿದ್ದೆ, ಸಪೋರ್ಟ್ ಮಾಡಿ ಅಂತ ಹೇಳಿ. ಕಷ್ಟ ಬದ್ದದಕ್ಕೆ ಫಲ ಉಂಟಂತ ಹೇಳಿ ಮಂಜುನಾಥನ ಅನುಗ್ರಹ ಸಿಗ್ತದಂತ ಆಯ್ತಲ್ಲಿ. ಹಾಗಾದ್ರೆ ನೀವು ಇನ್ನು ಈ ನಿಮ್ಮ ಕಲಾ ಬದುಕನ್ನು ನಿಲ್ಲಿಸದೆ ಇದೇ ರೀತಿ ಮುಂದೆ ತಗೊಂಡು ಹೋಗಿ, ಮಂಜುನಾಥನ ಸದಾ ನಿಮ್ಗೆ ಆಶೀರ್ವಾದ ಇದ್ದೇ ಇರ್ತದೆ. ಬೇರೆ ಇದು ಬಿಟ್ಟು ಆಲ್ಬಮ್ ಸಾಂಗ್ ಬಿಟ್ಟು ಬೇರೆ ಯಾವುದೆಲ್ಲ ಕಾಂಪಿಟೇಷನ್ಗಳಿಗೆ ನೀವು ಹೋಗಿದ್ದೀರಿ ಹಾಡ್ಲಿಕ್ಕೆ? ಫಸ್ಟಿಗೆ ನಾನು SLC ಬಿಟ್ಟಾದ್ಮೇಲೆ ಇಲ್ಲಿ ಕೋಟದವರೊಂದು ಕಾಂಪಿಟೇಷನ್ ಮಾಡಿದ್ರು, ಅಲ್ಲಿಗೆ 2017ರಲ್ಲಿ. ಅಲ್ಲಿಗೆ ಫಸ್ಟಿಗೆ ನಾನಾಗಿ ಗೊತ್ತಿಲ್ಲ ಯಾವುದೆಲ್ಲ ಹಾಡಬೇಕು, ಹೇಗೆ ಅಂತ ಹಾಡಬೇಕು ಅಂತೇಳಿ ಹೋಗಿ ಎಲ್ಲ ಸೋದ್ರಂತೆ. ನಾನು ಸೋದದ್ದು ಅವರನ್ನು ನಾನು ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಫೇಸ್ಬುಕ್ಕಲ್ಲಿ ಅವರಿಗೆ ಮೆಸೇಜ್ ಮಾಡಿ ಅವ್ರು ಹೇಳಿದರು, ಇಲ್ಲ ಇದು ಉಡುಪಿಯವರಿಗೆ ಮಾತ್ರ, ಉಡುಪಿ ಕುಂದಾಪುರದವರಿಗೆ ಮಾತ್ರ. ಅದಕ್ಕೆ ನಾನು ಹೇಳಿದೆ, ಪ್ಲೀಸ್ ನನಗೆ ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ. ಅದಕ್ಕೆ ಅವ್ರು ಬರಲಿಕ್ಕೆ ಹೇಳಿದರು ಪಾಪ. ಆದರೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆದ ಅದರಲ್ಲಿ, ಸೆಕೆಂಡ್ ರೌಂಡಲ್ಲಿ ಹೋಯ್ತು ನಂದಲ್ಲಿ. ಅದುವೇ ಫಸ್ಟ್ ನಂದು. ಅದು ಯು ಚಾನಲಲ್ಲಿ ಬರ್ತಿತ್ತು, ಉಡುಪಿ ಯು ಚಾನಲಲ್ಲಿ. ಅದು ಫಸ್ಟ್ ನನ್ನದು ಕಾಂಪಿಟೇಷನ್. ಅದು ಬಿಟ್ಟು ಬೇರೆ ಅದಾದ್ಮೇಲೆ ಅಭಿಮತ ಚಾನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಅದರಲ್ಲಿ ಫೈನಲ್ ಅಲ್ಲಿ ಹೋಯ್ತು. ಆದ್ಮೇಲೆ ನಮ್ಮ ಕುಡ್ಲದಲ್ಲಿ ಇದು ಮಾಡಿದೆ, ಕುಡ್ಲಗೋಟು ಟ್ಯಾಲೆಂಟ್, ಅದರಲ್ಲಿ ಹೋಯ್ತು ಫಸ್ಟಿಗೆಲ್ಲ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಬ್ರಹ್ಮಾವರದಲ್ಲಿ ಒಂದು ಕಾಂಪಿಟೇಷನ್ ಮಾಡಿದ್ರು. ಅಲ್ಲಿ ಅವಾಗ ನನಗೆ ಹಾಡ್ಲಿಕ್ಕೆಲ್ಲ ಗೊತ್ತಿದ್ದಿಲ್ಲ, ಹೇಗೆ ಹಾಡ್ಬೇಕು ಎಂತ ಹೇಗಿರ್ತಂತೇಳಿ. ಅವಾಗ ಹೀಗೆ ವಿದೌಟ್ ಮ್ಯೂಸಿಕ್ ಅಲ್ಲಿ ಹಾಡ್ಲಿಕ್ಕೆ ನಾನು ಅಲ್ಲಿ ಹೋಗಿ ಯಾವ ಕವಿ ಈಗ ನನಗೆ ಹಾಡ್ಲಿಕ್ಕೆ ಗೊತ್ತಿಲ್ಲ, ಹೋಗಿ ಹಾಡಿದ್ದು. ಅವ್ರು ನನ್ನನ್ನು ಬೇಡ ಹೋಗು ಹೋಗು ಅಂತ ಹೇಳಿದ್ರು. ನನಗೆ ಈಗ ನೆನ್ಸ್ಕೊಂಡ್ರೆ ಬೇಜಾರಾಗ್ತದೆ, ಹಾಗೆಲ್ಲ ಹೇಳಿದ್ರಲ್ಲ ಅಂತೇಳಿ. ಈಗ ಅವರೇ ನಮ್ಮನ್ನೆಲ್ಲ ಗುರುತಿಸ್ತಾರೆ, ಅದು ಖುಷಿ ಆಗ್ತದೆ. ಈಗಂತೆ ಮೊನ್ನೆ ಒಂದು ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ಆಯ್ತು, ಸೀಸನ್ 1 ಸ್ಟಾರ್ ಸಿಂಗರ್ ಜೋಡಿ ಕಾಂಪಿಟೇಷನ್ ಅಲ್ಲಿ. ಫಸ್ಟ್ ಫೈನಲ್ ಅಲ್ಲಿ, ಫಸ್ಟಿಗೆ ಸೀಸನ್ 1 ಅಲ್ಲಿ ಫೈನಲಿಸ್ಟ್ ಆಗಿದ್ದೆ. ಅದರಲ್ಲಿ ವಿನ್ ಆಗ್ಲಿಕ್ಕೆ ಆಗ್ಲಿ ಕಷ್ಟ ಆಯ್ತು. ಮತ್ತೆ ಜಡ್ಜಸ್ ಎಲ್ಲ ಹೇಳಿದ್ರು, ಫೈನಲ್ಗೆ ಬರುವಾಗ ಈಸಿ ಸಾಂಗ್ ತಗೊಳ್ಲಿಕ್ಕಿಲ್ಲ, ಟಫ್ ಸಾಂಗ್ ಎಲ್ಲ ಹಾಡ್ಬೇಕು. ತುಂಬಾ ಜನ ಟಫ್ ಸಿಂಗರ್ಸ್ ತುಂಬಾ ಬರ್ತಾರೆ, ಮಂಗಳೂರು ಕೇರಳದವರೆಲ್ಲ ಬರ್ತಾರೆ, ಸ್ವಲ್ಪ ಟಫ್ ಇದು ಹಾಡ್ಬೇಕು ಅಂತ ಹೇಳಿದ್ರು. ಅದ್ರ ಹಠದಲ್ಲಿಗೋಸ್ಕರ ಸೀಸನ್ 2 ಮಾಡಿದ್ರು ಅವರೇ, ಸ್ಟಾರ್ ಸಿಂಗರ್ ಇದ್ದು ರೋಟರಿ ಕ್ಲಬ್ ಮಡಂತಿಯಲ್ಲಿ ಮಾಡಿದ್ರು ರಾಜ್ಯ ಮಟ್ಟದ ಕಾಂಪಿಟೇಷನ್. ಇದರಲ್ಲಿ ಎಂತಾದ್ರೂ ಆಗಲಿ ನನಗೆ ಪ್ರೈಸ್ ಹೊಡಿಲೇಬೇಕು ಅಂತೇಳಿ ನನ್ನ ಪಾರ್ಟ್ನರನ್ನು, ಜೋಡಿ ಸಿಂಗರ್ನ ಪಾರ್ಟ್ನರನ್ನು ಜಯಶೇಖರ್ ಅಂತ ಇದ್ರು, ಅವರನ್ನು ಕರ್ಕೊಂಡು. ಅವ್ರು ಸ್ವಲ್ಪ ಸಂಗೀತ ಕಲಿತವರು, ಜೂನಿಯರ್ ಅಲ್ಲಿ ನಮ್ಮ ಜಿಲ್ಲೆಗೆ 3rd ಬಂದಿದ್ರು ಅವ್ರು ಎಕ್ಸಾಮ್ ಅಲ್ಲಿ. ಹಾಗೆ ಅವ್ರ ಹತ್ರ ಸ್ವಲ್ಪ ಅವ್ರ ಹತ್ರ ಕೇಳಿದ, ಅಕ್ಕ ಇದನ್ನು ನಾವು ಈ ಥರ ಕಾಂಪಿಟೇಷನ್ ಉಂಟು, ನಾವು ಸೇರುವ ಅಕ್ಕ, ಪ್ಲೀಸ್ ನಂಗೊಂದು ಹೆಲ್ಪ್ ಮಾಡಿ, ನೀವು ಅದನ್ನು ಹೇಗೆ ಹಾಡುದು ಅಂತೇಳಿ ಹೇಳಿಕೊಡಿ, ನಾನು ಹಾಡ್ತೇನೆ ಗ್ಯಾರಂಟಿ. ನನಗೆ ಬಾಯ್ಪಾಠ ಮಾಡ್ಲಿಕ್ಕೆ ಆಗ್ತದೆ ಬೇಕಾದ್ರೆ ಸಾಂಗನ್ನು, ಇದು ಅದು ಹೇಗೆ ರಾಗದಲ್ಲಿ ಆಡ್ಬೇಕಲ್ಲ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ವಾಯ್ಸ್ ರೆಕಾರ್ಡ್ ಮಾಡಿ ಇಂಚ ಪನ್ಲೆ ಬ್ರದರ್ ಅವಾಪುಣ್ ಬುಕ್ ಅಂತ ಹೇಳಿದ್ರು. ಮತ್ತೆ ಅವರೊಟ್ಟಿಗೆ ಆಡ್ಬೇಕಂತ ಹೇಳಿದ್ರೆ ಅವ್ರು ಸಂಗೀತ ಕಲ್ತವ್ರು, ನಾನು ಕಲ್ತಿಲ್ಲ, ಅವರೊಟ್ಟಿಗೆ ನಮಗೆ ಕಂಪೇರ್ ಆಗೋದಿಲ್ಲ. ಹಾಗೆ ಫಸ್ಟಿಗೆ ಅವ್ರು ಹೇಳಿದ್ರು, ಅಕ್ಕರ ನಾನು ಆಡ್ತೇನೆ, ಸ್ವರ ನೀನು ಆಡು ಅಂತ ಹೇಳಿದ್ರು. ಮತ್ತೆ ಹಾಗೆ ಆಡಿ ಅದರಲ್ಲಿ ಒಂದು ವಿನ್ ಆದ, ಅದೇ ತುಂಬಾ ಖುಷಿ ನನಗೆ. ಅಂತೂ ತುಂಬಾ ಮೆಟ್ಟಿಲುಗಳನ್ನು ಏರಿ ಕಷ್ಟ ಸುಖ ಹಂತಕ್ಕೆ ಹೋಗಿ ಅಲ್ಲಿ ತಲುಪಲಿಕ್ಕೆ ಆಗದೆ ಕೆಲವೊಂದು ಸಲ ನೀವು ಹಿಂದೆ ಬಂದದುಂಟು. ಆದ್ರೆ ಕೊನೆಯ ಪ್ರಯತ್ನದಲ್ಲಿ ನೀವು ಒಂದು ಯಶಸ್ಸನ್ನು ಸಾಧಿಸಿದ್ರಿ. ಮತ್ತೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಹರೀಶ್ ಪುಂಜರ್ ಕಾಂಪಿಟೇಷನ್ ಮಾಡಿದ್ದೆ, ಅದರಲ್ಲಿ ವಿನ್ನರ್ ಆಗಿದ್ದೆ. ಅದರಲ್ಲಿ 10,000 ಬೆಳ್ತಂಗಡಿ ತಾಲೂಕಲ್ಲಿ, ಅದರಲ್ಲಿ 10,000 ಕ್ಯಾಶ್ ಪ್ರೈಸ್ ವಿನ್ನರ್ ಆಗಿದ್ದೆ. ಅದೇ ತುಂಬಾ ಕಷ್ಟಗಳನ್ನು ಎದುರಿಸಿ ಸಾಧನೆ ಮಾಡಬೇಕು ಅಂತ ಛಲ ಇಟ್ಕೊಂಡು ನೀವು ಮುಂದೆ ಬಂದ್ರಲ್ಲ, ನಿಮಗೆ ಕೊನೆಗೂ ಒಂದು ರಿಸಲ್ಟ್ ಸಿಕ್ಕಿದೆ ಅನ್ನುವಂಥದ್ದಕ್ಕೆ ಖುಷಿ ಆಗ್ತಾ ಉಂಟು. ಇನ್ನೂ ಸಹ ಆಡ್ಬೇಕಂತ ತುಂಬಾ ಆಸೆ ಆಗ್ತದೆ. ಖಂಡಿತವಾಗಿ ನಿಮ್ಮ ಇನ್ನೂ ಯಾರಾದರೂ ಒಂದು ಮುಂದಿನ ಗುರುಗಳನ್ನಾಗಿ ನೀವು ಮಾಡಿಕೊಂಡು ಹೆಚ್ಚಿನ ವಿದ್ಯಾಭ್ಯಾಸಗಳನ್ನು ಮಾಡಿ ಇದರಲ್ಲಿ ಸಂಗೀತದಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂದರೆ ನಾನು ನಿಮ್ಮ ಸಾಂಗನ್ನು ಕೇಳಿದೆ ಮತ್ತು ಯೂಟ್ಯೂಬಲ್ಲಿ ಕೆಲವು ಸಾಂಗ್ ಕೇಳಿ ನನಗೆ ಖುಷಿಯಾಗಿದೆ. ನಿಮ್ಮ ಸಾಧನೆ ಅದೇ ಯೂಟ್ಯೂಬ್ ಅಲ್ಲಿ ಫಸ್ಟ್ ಅದು ಇದು ಪದ್ಯ ಆಡಿದವರು ಬೇರೆ ಸಿಂಗರ್ಸ್ ನವರೆಲ್ಲ ಹೇಳ್ತಿದ್ರು, ಅವ್ರ ರೆಕಾರ್ಡಿಂಗ್ ನನಗೆ ಯಾನ್ ಇಪ್ಪೊಡಿತ್ತು, ನಿಕ್ಕೆ ಗ್ಯಾರಂಟಿ ಡೈರಿ ಮಿಲ್ಕ್ ಚಾಕ್ಲೇಟ್ ಕರೆದು ಬರ್ತಿದೆ, ಹಾಗೆ ಆಡಿದೆ, ಮಕ್ಕಳಾಗೆ ಆಡಿದ್ದೆ ಅಂತೇಳಿ. ಜೀವ ಇಷ್ಟು ದೊಡ್ಡದಿತ್ತು ನನ್ನದು, ಆಡಿದ್ದು ಚಿಕ್ಕ ಮಗುವಾಗೆ ಆಡಿದ್ದಂತೆ. ನನಗೆ ಗೊತ್ತಾಗ್ತದೆ ನಾನು ಹೀಗೆ ಆಡಿದ್ನ, ಮತ್ತೆ ಈಗ ಗೊತ್ತಾಗ್ತದೆ ಹೌದಾ ಹಾಗೇನೆ ಆಡಿದ್ದೇನೆ. ಈಗದು ವಾಯ್ಸ್ ಮತ್ತೊಂದು ನಾನೊಂದು ಕುಡಿಯೋ ಸಾಂಗ್ ಒಂದು ಮಾಡಿದ್ದೆ, ನಾನಲ್ಲ ಬೇರೆಯವರು ಆಡಿಸಿದ್ ನನ್ನ ಹತ್ರ. ಅದು ತುಂಬಾ ವೈರಲ್ ಆಗಿತ್ತು, ಅದರಲ್ಲಿ ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಕಡೆ ವೈರಲ್ ಆಗಿತ್ತು ಅದು ಸಾಂಗ್ ಎಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ
ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವ್ಯೂಸ್ ಎಲ್ಲ ಒಳ್ಳೇದು ಹೋಗಿತ್ತು, ರೀಚ್ ಆಗಿತ್ತು, ಅದೊಂದು ಖುಷಿಯಾಗಿತ್ತು ನನಗೆ. ಸುನಿಲ್ ದೇವಾಡಿಗರೆ, ನಿಮ್ಮ ಹತ್ರ ಇನ್ನೂ ಸಹ ಮಾತಾಡಲಿಕ್ಕುಂಟು. ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮತ್ತು ಪುನಃ ಮುಂದುವರಿಸುವ. ವೀಕ್ಷಕರೇ, ಕಲಾವಿದ ಕಾರ್ಯಕ್ರಮ ಮುಂದುವರಿಯುತ್ತದೆ ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಲಾವಿದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಸುನಿಲ್ ದೇವಾಡಿಗ ಇವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಣ್ಣದಿರುವಾಗ, ಬಾಲ್ಯದಲ್ಲಿರುವಾಗ ನಿಮಗೆ ಸ್ವಲ್ಪ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿಗಳಿತ್ತು. ಆವಾಗ ನಿಮಗೆ ಗುರುಗಳಿಗೆ ನಿಮಗೆ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಹಣ ಇರಲಿಲ್ಲ. ಆದರೆ ಈಗ ನೀವೊಂದು ತಕ್ಕ ಮಟ್ಟಿಗೆ ಒಂದು ನಿಮ್ಮ ಕಾಲಲ್ಲಿ ನೀವು ನಿಂತಿದ್ದೀರಿ. ಇನ್ನು ನಿಮ್ಮ ಪಯಣ ಅಂದರೆ ನೀವು ಯಾವ ರೀತಿಯಾಗಿ ನೀವು ಮುಂದುವರಿಸ್ತೀರಿ? ಇನ್ನೊಬ್ಬ ಒಳ್ಳೆ ಕಲಾವಿದ ಆಗ್ಬೇಕಂತ ಆಸೆ. ನಮ್ಮ ಊರಲ್ಲಿ, ಈಗಿರೋ ಊರಲ್ಲಿ ನನಗೆ ಒಬ್ಬರೇ ಸಪೋರ್ಟ್ ಮಾಡುದು. ನಾನು ಎಲ್ಲರ ಹತ್ರ ತಿಳ್ಕೊಂಡ್ ಬರ್ತೇನೆ. ಅವ್ರು ಬಾಕಿದವ್ರು ಎಂತ ತಿಳ್ಕೊಂಡ್ರೆ ಬೇಜಾರಿಲ್ಲ ನನಗೆ. ಒಬ್ರು ರಿಕ್ಷಾದೊಬ್ರು ಡ್ರೈವರ್ ಇದ್ದಾರೆ, ಅವ್ರು ಮಾತ್ರ ನಂಗೆ ಸಪೋರ್ಟ್ ಮಾಡಿ. ಬಾಕಿದವ್ರು ನೋಡಿದ ಸಹ ನೋಡೋದರಾಗಿ ಹೋಗ್ತಾರೆ. ನಂಗೆ ಕ್ಯಾರ್ ಇಲ್ಲ, ಅವರ ಮುಂದೆ ನಾನು ಎಂತ ಅಂತ ತೋರಿಸ್ಬೇಕಂತ ಅದೊಂದು ಆಸೆ ನನಗೆ. ಖಂಡಿತವಾಗಿಯೂ ಇದು ಕೆಲವರಿಗೆ ಇರ್ತದೆ. ಈಗ ನಾನು ಅವರನ್ನು ನೋಡಿ ಅವರ ಹಾಗೆ ಹಾಡಬೇಕು, ಇವರನ್ನು ನೋಡಿ ಇವರ ಹಾಗೆ ಹಾಡು ಅಂದ್ರೆ ಒಂದು ಮಾಡೆಲ್, ನಿಮ್ಗೊಂದು ವ್ಯಕ್ತಿತ್ವ ಇರ್ತದೆ. ಅಂದ್ರೆ ನಾನು ಇವರನ್ನು ನೋಡಿ ಈ ತರ ಆಗ್ಬೇಕು ಅಂತ ಯಾರಾದ್ರೂ ನಿಮ್ಗಿದ್ರ, ಅಥವಾ ನಿಮ್ಗೆ ಫೇವರೇಟ್ ಯಾರಾದ್ರೂ? ನನಗೊಬ್ಬ ಸಿಂಗರ್ ಫೇವರೇಟ್ ಆಗಿದ್ದಾರೆ, ಹೀಗೆ ಯಾರಾದ್ರೂ ನಿಮ್ಮ ಒಂದು ಜೀವನದಲ್ಲಿ ಇದ್ದಾರೆ? ರಾಜೇಶ್ ಕೃಷ್ಣನ್ ತುಂಬಾ ಫೇವರೇಟ್. ಆದ್ರೆ ನನಗೆ ನನ್ನ ವಾಯ್ಸ್ ಇಷ್ಟ, ನನ್ನ ವಾಯ್ಸ್ ಅಲ್ಲೇ ಆಡ್ಬೇಕಂತ. ಆದ್ರೆ ಅವರ ತರ ಆಗ್ಬೇಕಂತ ಆಸೆ ತುಂಬಾ. ಅವರ ಒಂದು ಸಾಧನೆಯನ್ನು ನೋಡಿ ನೀವು ಅವರ ಮಟ್ಟಕ್ಕೆ ಬೆಳಿಬೇಕಂತ ನೀವು ತುಂಬಾ ಆಸೆಯಲ್ಲಿದ್ದೀರಿ. ನಿಮ್ಮ ಶಾಲಾ ಜೀವನದಲ್ಲಿ ನಿಮ್ಗೆ ಕೆಲವರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು, ಅಂದ್ರೆ ಹಾಡುವವರು, ಕಾಂಪಿಟೇಷನ್ ಆಗಿ ಕೊಡುವವರು. ಅವರ ಮತ್ತು ನಿಮ್ಮ ರಿಲೇಷನ್ಗಳು ಹೇಗಿತ್ತು? ಸಾಧಾರಣ ಫ್ರೆಂಡ್ಶಿಪ್ ಲೆಕ್ಕದಲ್ಲಿ ನೀವು ಹೋದ್ರೆ ನಿಮ್ಗೆ ಇರುವ ಫ್ರೆಂಡ್ಸ್ ಗಳೆಲ್ಲ ಯಾರು, ಹೇಗಿದ್ದಾರೆ? ನಮ್ಮ ಕಡೆಯಲ್ಲಿ ಇರುದು ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟಾ, ನಮ್ದಿಗೆ ಕಾಂಪಿಟೇಷನ್ ಅಂತ ಗೊತ್ತಾದ್ರೆ ಎಲ್ಲರೂ ಸಹ ಒಟ್ಟಿಗೆ ಇರ್ತೇವೆ. ಯಾರಿಗೆ ಬಂದ್ರೆ ಸಹ ಬೇಜಾರಿಲ್ಲ, ಪ್ರೈಸ್ ಎಲ್ಲ ಬಂದ್ರೆ ನಮ್ಮವರಿಗೆ ಬಂತಲ್ಲ ಒಂದು ಖುಷಿ ಅಷ್ಟೇ. ಖುಷಿ. ಮತ್ತು ಇದೊಂದು ಒಳ್ಳೆಯ ವಿಚಾರವೇ, ಯಾಕಂದ್ರೆ ನಮ್ಮ ಒಳಗೆ ನಾವು ಬಂದ ಕೂಡಲೇ ಅದು ನಮ್ಗೆ ಬಂದ ಅಷ್ಟೇ ಖುಷಿ ಆಗ್ತದೆ. ಮತ್ತೊಂದು ಇರ್ತದೆ, ಈಗ ಕ್ಲಾಸ್ ವೈಸ್ ಒಟ್ಟು ನಮ್ಮ ಕ್ಲಾಸ್ಗೆ ಬರ್ಬೇಕು ನಮಗೆ ಅಷ್ಟೇ. ಈಗ ನಮ್ಮ ಕ್ಲಾಸಿನ 4 ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಕ್ಲಾಸ್ಗೆ ಬಂದ್ರೆ ತುಂಬಾ ಖುಷಿ. ನಾವು ವಾಪಸ್ ಕ್ಲಾಸಲ್ಲಿ ಎಷ್ಟು ಪ್ರೈಸ್ ಬಂತು ಅದನ್ನೆಲ್ಲ ಇದು ಟೋಟಲ್ ಮಾಡ್ಲಿಕ್ಕೆ ಉಂಟು, ಅದೆಲ್ಲ ಖುಷಿ ಆಗ್ತದೆ. ಒಂದ್ಸಲ ಏನೋ ಒಂದು ಸಾಧನೆ ಮಾಡಿ. ಈಗ ನಿಮ್ಗೆ ಒಂದು ಇಷ್ಟು ಸಮಯದ ಕಲಾ ಜೀವನದಲ್ಲಿ, ಸಾಧಾರಣ ಪ್ರೈಮರಿಯಿಂದ ಹೈಸ್ಕೂಲು, ಡಿಗ್ರಿ ತನಕ ಸಹ ನೀವು ಕಲಾ ಜೀವನವನ್ನು ನಡೆಸ್ಕೊಂಡು ಬಂದವರು. ಈ ಒಂದು ಜೀವನ ನಡೆಸುವಾಗ ನಿಮ್ಗೆ ಏನಾದರೂ ಒಂದು ಕಷ್ಟದ, ಅಂದ್ರೆ ಮರಿಲಿಕ್ಕೆ ಆಗದ ಒಂದು ಕಷ್ಟ, ನನಗಿಷ್ಟು ಕಷ್ಟ ಆಗಿದೆ, ಇದು ನಾನು ಮರಿಲಿಕ್ಕಿಲ್ಲ, ತುಂಬಾ ದುಃಖ ಕೊಟ್ಟ ಒಂದು ಏನಾದರೂ ಒಂದು ಸಂಗತಿ ಉಂಟಾ? ಹಾಗೆಂತ ಇಲ್ಲ. ಆದ್ರೆ ಈಗ ಅವ್ರು ಹರೀಶ್ ಅಂತ ಹೇಳಿದ್ನಲ್ಲ, ಅವರಿಗೆ ಈ ವರ್ಷದಲ್ಲಿ ಅವರಿಗೆ ಡಿಸೆಂಬರ್ ನ್ಯೂ ಇಯರ್ ಟೈಮಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ಆಯ್ತು. ಅವ್ರು ಇನ್ನು ಎದಳಿಲ್ಲ, ಅದೇ ಒಂದು ಕಷ್ಟ ನನಗೆ. ಅವರನ್ನು ಬೇಗ ಎದ್ದು ಮಾತಾಡಿದ್ರೆ ಸಾಕು. ಮಾತಾಡಿದ್ರೆ ಅಂದ್ರೆ ಅವರ ಒಂದು ಗೊತ್ತಿರುವಷ್ಟಾದ್ರೂ ಇನ್ನೂ ಸಹ ನಿಮ್ಗೆ ಹೇಳಿಕೊಡುವ ಹಾಗೆ ಆದ್ರೆ ಅವರೆಲ್ಲ ಹೇಳ್ತಾರೆ. ಈಗೆಲ್ಲ ಇಂಚ ಪನ್ನೋಡು ಭಜನೆ ಮತ್ತು ಅಂಚ ಪನ್ನರಲ್ಲಿ ಕುಣಿತ ಭಜನೆ ಅಲ್ಪನಾಗ ಇಂಚ ಪನ್ನೋಡು, ಕುಣಿತ ಭಜನೆ ಪದ್ಯ ತೂಪುಜರಿ ನಲ್ಪುನ ಮಾತ್ರ ತೂಪುನು ಎಂಚ ನಲ್ಪು ಹಾಗೆಲ್ಲ ಹೇಳಿಕೊಡ್ತಾರೆ. ಹಾಗೆ ಅವರನ್ನು ಬೇಗ ಒಂದು ಹುಷಾರಾದ್ರೆ ಸಾಕು ನನಗೆ. ನಿಮ್ಮ ಒಂದು ಮೂಲ ಗುರು ಆದ ಹರೀಶ್ ಅವರು ಬೇಗ ಗುಣಮುಖ ಆದ್ರೆ ನಿಮ್ಗೆ ಅದೊಂದು ಖುಷಿ. ಆದ್ರೆ ಜೀವನದಲ್ಲಿ ಒಂದು ಮರಿಲಿಕ್ಕೆ ಆಗುದಿಲ್ಲ ಅಷ್ಟು ಖುಷಿಯ ಒಂದು ವಿಷಯ ಏನಾದ್ರು ನಿಮ್ಮ ಒಂದು ಜೀವನದಲ್ಲಿ? ಅದೇ 7ನೇ ಕ್ಲಾಸ್ ಒಟ್ಟಿಗೆ ನಾನು 6ನೇ ಕ್ಲಾಸ್ ಆಗಿ ವಿನ್ ಆದ್ನಲ್ಲ, ಅದುವೇ ಖುಷಿ ನನಗೆ. ಅದೇ ಖುಷಿ. ಮತ್ತೆ ಕವಾಲಿಯಲ್ಲಿ ಮುಸ್ಲಿಂ ಅವರನ್ನು ಸೋಲಿಸಿ ನಾನು ಹಿಂದೂ ಆಗಿ ಅದೊಂದು ಖುಷಿ. ಕಲಾವಿದರಿಗೆ ಇರುವ ಖುಷಿಯೇ ಸಾಧಾರಣ ಇಂಥದ್ದೇ. ಯಾಕಂದ್ರೆ ನಮ್ಮಕ್ಕಿಂತ ದೊಡ್ಡವರೊಂದಿಗೆ ನಾವು ಸ್ಪರ್ಧೆಗೆ ಇದ್ದು ಗೆಲ್ಲುವಂಥದ್ದು, ಮತ್ತೆ ಬೇರೆ ಧರ್ಮದವರೊಂದಿಗೆ ಸಹ ನಾವು ಗೊತ್ತಾಗದ ರೀತಿಯಲ್ಲಿ ಅವರ ಭಾಷೆಯನ್ನು ಕಲ್ತು ಕವಾಲಿ ಹೇಳುವಂಥದ್ದು, ಅದು ಸಹ ಒಂಥರ ವಿಶೇಷವಾಗಿದೆ. ನೀವು ಹೀಗೆ ಆರ್ಕೆಸ್ಟ್ರಾಗಳಿಗೆ ಹಾಡಿ ಏನಾದರೂ ಯಾವ್ದಾದ್ರು ಟೀಮಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ? ಮೊದ್ಲಂತ ಹೇಳಿದ್ರೆ ಫಸ್ಟ್ ತುಂಬಾ ಜನ ಹೇಳ್ತಿದ್ರು, ನಿಂಗೆ ಒಂದು ಆರ್ಕೆಸ್ಟ್ರಾ ಟೀಮ್ ಮಾಡ್ಲಿಕ್ಕೆ ಆಗುದಿಲ್ವಾ, ನಿಮ್ಮ ಲೋಕಲ್ ಸೈಡಲ್ಲಿ ಸಿಗ್ತದೆ ಪ್ರೋಗ್ರಾಮ್ ಎಲ್ಲ, ಮಿಸ್ ಮಾಡ್ಕೊಳ್ಬೇಡ ಹಾಗೆ ಹೇಳಿದ್ರು. ನನಗೆ ತಿಳ್ಕೊಂಡೆ ಅದು ಆರ್ಕೆಸ್ಟ್ರಾ ಹೇಗಿರ್ತದೆ, ಅಲ್ಲಿ ಹೇಗೆ ಆಡ್ಬೇಕು, ಯಾವ ತರ ಸಾಂಗ್ ಆಡ್ಬೇಕು, ಅದೆಲ್ಲ ಎಂತ ಸಹ ಗೊತ್ತಿರ್ಲಿಲ್ಲ. ಆದ್ಮೇಲೆ ಒಬ್ರು ನನ್ನನ್ನು ಆರ್ಕೆಸ್ಟ್ರಾಕ್ಕೆ ಕರೆದ್ರು, ಇಲ್ಲಿ ಪುತ್ತೂರಲ್ಲಿ ಇದ್ದದ್ದು. ಅಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಕೊಟ್ಟದ್ದು 1500 ರೂಪಾಯಿ. ಅಲ್ಲಿ ಹೇಳಿದ್ರು, ಅಲ್ಲಿ ಫಸ್ಟ್ ಹೋದಾಗ ಅವರು ಇಂಚಿತ್ನೆಲ್ಲ ಪದ್ಯ ಪನ್ನೋಡು, ಅಂಚಿತ್ನ ಪದ್ಯ ಪನ್ನೋಡು, ಲಾಸ್ಟ್ ನನಗೆ ಫಾಸ್ಟ್ ಸಾಂಗ್, ಡ್ಯಾನ್ಸ್ ಸಾಂಗ್ ಮತ್ತೆ ಪನ್ನೋಡು ಹಾಗೆಲ್ಲ ಹೇಳಿದ್ರು. ಯಾಕೆ ಆಯ್ತು ಅಂತೇಳಿ ನಂಗೆ ಡ್ಯಾನ್ಸ್ ಸಾಂಗ್ ಒಂದೇ ಗೊತ್ತಿರೋದು, ಯಾರೇ ನೀನು ರೋಜಾ ಬಿಟ್ರೆ ಬೇರೆ ಯಾವ್ದು ಸಾಂಗ್ಸ್ ಗೊತ್ತಿರ್ಲಿಲ್ಲ.
ಅಷ್ಟಾದ್ಮೇಲೆ ಅಲ್ಲಿ ಆದ್ಮೇಲೆ ಕೆಳಗೆ ಬರುವಾಗೆಲ್ಲ ಹೇಳಿದ್ರು ವಾಯ್ಸ್ ಮತ್ತೆ ಹೆಡ್ ಉಂಡು ಡ್ಯಾನ್ಸ್ದ ಸಾಂಗ್ ಮತ್ತೆ ಮಸ್ತ್ ಕಲ್ಪಲಿ ಹಾಗೆಲ್ಲ ಹೇಳಿದ್ರು. ಆದ್ಮೇಲೆ ನನಗೆ ಎಂತಾಯ್ತು, ಇನ್ನು ಅವರಲ್ಲಿ ಯಾಕೆ ಅವರ ಕರ್ದಾಗ ಯಾಕೆ ಹೋಗ್ಬೇಕು, ನನ್ನದೊಂದು ಟೀಮ್ ಮಾಡುವ ಅಂತೇಳಿ ನಾನು ಹೃದಯ ರಾಗ ಮತ್ತೆ ಸ್ವರಲಹರಿ ಅಂತ ಒಂದು 2 ಟೀಮ್ ಮಾಡ್ಕೊಂಡೆ ನಿಮ್ಮದೇ ಓನಲ್ಲಿ. ಅಂದ್ರೆ ನಮ್ಮ ಫ್ರೆಂಡ್ಸ್ನವರೆಲ್ಲ ಒಟ್ಟು ಸೇರ್ಕೊಂಡು ಮತ್ತೆ ಆರ್ಕೆಸ್ಟ್ರಾಕ್ಕೆ ಈಗ ಹೋಗಿ ಸ್ವಲ್ಪ ಇಂಪ್ರೂವ್ ಅದೇ. ಮತ್ತೆ ಈಗ ಡ್ಯಾನ್ಸ್ ಸಾಂಗ್, ತುಳು ಸಾಂಗ್, ಹಿಂದಿ ಸಾಂಗ್ ಎಲ್ಲ ಈಗ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಉಂಟು. ಬಹುಭಾಷಾ ನೀವು ಯಾವ ಭಾಷೆ ಕೊಟ್ಟರು ಸಹ ಸಾಧಾರಣವಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ ಕಲ್ತು ಹಾಡ್ತೇನೆ ಅಂತ ಒಂದು ಭರವಸೆ ಉಂಟು. ತುಳುವಿನ ಬಗ್ಗೆ ನೀವು ಏನ್ ಹೇಳ್ತೀರಿ? ಅಂದ್ರೆ ತುಳು ಸಾಂಗ್ ಅನ್ನು ಹಾಡಿದ್ದೀರಾ? ಡ್ಯಾನ್ಸ್ ಸಾಂಗ್ ಅಂತ ಹೇಳುವಾಗ ತುಳು ಸಾಂಗ್ ಹಾಡ್ದ, ಪ್ರೇಮನಾತೆ, ಆತಲ ವಿತಲ ಸೂರ, ಮತ್ತೆ ತುಂಬಾ ಉಂಟಲ್ಲ ಅದ್ರಲ್ಲಿ ಜಾಸ್ತಿ ಅದನ್ನೇ ಹಾಡುದು ನಾನು. ಹಾಸ್ಯದ ಪೆಟ್ಟಿಗೆ, ಮಟ್ಟದ ಪೊಣ್ಣೆ, ಜಾಸ್ತಿ ಅದನ್ನೇ ಹಾಡುದು. ಅದಾದ್ರೆ ಜನಗಳಿಗೆ ನಮ್ಮದು ಇಲ್ಲಿ ಕರಾವಳಿಯವರಿಗೆಲ್ಲ ಜಾಸ್ತಿ, ತುಳುನಾಡಿನವರಿಗೆಲ್ಲ ತುಳು ಪದ್ಯ ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ. ಮತ್ತೆ ಜನಗಳೆಲ್ಲ ನಮ್ಮೊಟ್ಟಿಗೆ ಡ್ಯಾನ್ಸ್ ಮಾಡ್ತಿರುವಾಗ ನಮಗೊಂದು ಇನ್ನೂ ಖುಷಿ ಆಗ್ತದೆ, ಇನ್ನೂ ಮಾಡು ಡ್ಯಾನ್ಸ್ ಮಾಡು ಅವರೊಟ್ಟಿಗೆ ಕೂತ್ಕೊಂಡು, ಅದೆಲ್ಲ ಖುಷಿ ಆಗ್ತದೆ. ನಮ್ಮ ಜೊತೆ ಇರುವ ಸುನಿಲ್ ದೇವಡಿಗ ಅವರು ಕೇವಲ ಒಂದು ಸಂಗೀತಗಾರರಲ್ಲ, ಅವರು ಚಿತ್ರಕಲೆಯಲ್ಲೂ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದಿಷ್ಟು ಹೊತ್ತು ಚಿತ್ರಕಲೆಯ ಬಗ್ಗೆ, ಅವರ ಜೀವನ ಏನೆಲ್ಲ ಆಗಿದೆ ಒಂದು ನೋಡ್ಕೊಂಡು ಬರೋಣ. ಸುನಿಲ್ ರೇ, ಸಂಗೀತದ ಒಂದಿಷ್ಟು ಸಾಧನೆಗಳನ್ನು ಹೇಳಿದ್ರಿ, ಚಿತ್ರಕಲೆಯಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು? ಆಸಕ್ತಿ ಅಂತ ಹೇಳಿದ್ರೆ 4ನೇ ಕ್ಲಾಸಲ್ಲಿರುವಾಗ ಪ್ರತಿಭಾ ಕಾರಂಜಿಲೆಲ್ಲ ಕಾಂಪಿಟೇಷನ್ ಇರ್ತಿತ್ತಲ್ಲ, ಅದ್ರಲ್ಲಿ ಆ ಹುಡುಗಿಗಿಂತ ನಾನು ಚಂದ ಬಿಡಿಸ್ತಿದ್ದೆ, ಆದ್ರೆ ಅವಳನ್ನ ಯಾಕೆ ಕರ್ಕೊಂಡು ಹೋದ್ರು, ನನ್ನನ್ನು ಯಾಕೆ ಕರೀಲಿಲ್ಲ ಅಂತ ಹೇಳಿ ನಂಜಿ ಆಗ್ತಿತ್ತು. ಆದ್ಮೇಲೆ ಮನಸ್ಸಲ್ಲಿ ತಿಳ್ಕೊಳ್ತಿದ್ದೆ, ಒಬ್ರಿಗೆ ಒಂದೇ ಮಾತ್ರ ಅವಕಾಶ, 2 ಸಿಗುದಿಲ್ಲ ಹಾಗೆ ತಿಳ್ಕೊಂಡೆ. ಮತ್ತೆ 6ನೇ ಕ್ಲಾಸಿಗೆ ಬರುವಾಗ ಶಾಂತಿವನ ಟ್ರಸ್ಟ್ನವರೊಂದು ಕಾಂಪಿಟೇಷನ್ ಮಾಡಿದ್ರು, ಅದರಲ್ಲಿ ಒಂದು ವಿನ್ ಆದೆ. ಅಲ್ಲಿ ಒಂದು ಯಾವ್ದೊಂದು ಚಿತ್ರ ಕೊಟ್ಟಿದ್ರು, ಅದನ್ನ ನೋಡಿ ಬಿಡಿಸಿ ವಿನ್ ಆದೆ. ಅದ್ರಲ್ಲಿ ನಂಗೆ ಪುಸ್ತಕ ಕೊಟ್ಟಿದ್ರು, ಅದೇ ನಂಗೆ ತುಂಬಾ ಖುಷಿ, ಇದೆಲ್ಲ ಕೊಡ್ತಾರಲ್ಲ ಹಾಗೆ. ಮತ್ತೆ ಸ್ವಲ್ಪ ಚಿತ್ರದಲ್ಲಿ ಇಂಟ್ರೆಸ್ಟ್ ಇತ್ತು. ಮತ್ತೆ ಹೈಸ್ಕೂಲ್ಗೆ ಹೋಗುವಾಗ 8th 9th ಅಲ್ಲಿ ಎಕ್ಸಾಮ್ ಬರೀಲಿಕ್ಕೆಲ್ಲ ಹೇಳಿದ್ರು, ಒಂದು 5 ಜನನ ಕ್ಲಾಸಿಂದ ಸೆಲೆಕ್ಟ್ ಮಾಡ್ತಿದ್ರು ಚಿತ್ರದಲ್ಲಿ. ನನ್ನೊಬ್ಬನ ಸೆಲೆಕ್ಟ್ ಮಾಡ್ತಿದ್ರು. ಹಾಗೆ ಅದರಲ್ಲಿ 8, 9, 10ನಲ್ಲಿ ಬರೀಲಿಕ್ಕೆ ಬಿಡ್ಲಿಲ್ಲ. 10ನೇ SLC ಎಲ್ಲ ಅಂತೇಳಿ ಎಕ್ಸಾಮ್ ಬರೆಯೋದು ಬೇಡ ಅಂತೇಳಿ 8th 9th ಅಲ್ಲಿ ಎಕ್ಸಾಮ್ ಬರ್ದೆ. 8th 9th ಅಲ್ಲಿ ಬರೆದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಅಲ್ಲಿ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಚಿತ್ರ ಇಟ್ಟಿರ್ತಾರೆ, ಅದು ನಮಗೆ ಹೇಗೆ ಕಾಣ್ತದೆ ಹಾಗೇನೆ ಬಿಡಿಸ್ಬೇಕು ನಾವು, ಹಾಗೆಲ್ಲ ಇತ್ತು. ಅದರಿಂದ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ, ಅದೊಂದು ಖುಷಿ ಆಗ್ತಿತ್ತು. ಮತ್ತೆ ಅಲ್ಲಿ ಸಹ ಹಾಗೇನೆ, ನಾನು 8th ಅಲ್ಲಿ ಇರುವಾಗ 10th ಅವರನ್ನೆಲ್ಲ ಸೋಲಿಸ್ತಿದ್ದೆ ಚಿತ್ರದಲ್ಲಿ, ಅದೇ ಖುಷಿ. ಮತ್ತೆ ರಂಗೋಲಿಯಲ್ಲಿ ಸಹ 8th ಅಲ್ಲಿ ಸಹ ನಾನೇ ಫಸ್ಟ್, 9th ಅಲ್ಲಿ ಸಹ ನಾನೇ ಫಸ್ಟ್, 10th ಅಲ್ಲಿ ಸಹ ನಾನೇ ಫಸ್ಟ್, ಅದೇ ಖುಷಿ ಆಯ್ತು. ಇದು ನಿಮ್ಗೆ ಚಿತ್ರಕಲೆಗೆ ಯಾರಾದ್ರೂ ಗುರು ಅಂತ? ನೀವು ಗುರು ಯಾರು ಇಲ್ಲ, ಸ್ಕೂಲಲ್ಲಿ ಇರುವಾಗ ಅವರೇ ಮಾಸ್ಟ್ನವ್ರು ಅವ್ರು ಏನು ಹೇಳಿ ಕೊಡ್ತಿದ್ರು ಅದೇ. ಅವರೆಲ್ಲ ಈ ತರ ವ್ಯಕ್ತಿ ಚಿತ್ರ ಎಲ್ಲ ಹೇಳಿ ಕೊಡ್ತಿರ್ಲಿಲ್ಲ, ಖಾಲಿ ಮನೆದು ಚಿತ್ರ ಬಿಡಿಸೋದು ಹೇಗೆ ಅದನ್ನೇ. ವ್ಯಕ್ತಿ ಚಿತ್ರ ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಾಕಿದವರೆಲ್ಲ ಬಿಡಿಸೋದು ನೋಡಿ ಅವ್ರಿಗೆ ಮೆಸೇಜ್ ಮಾಡಿ, ಬ್ರದರ್ ಇದನ್ನಕ್ಕೆ ಯಾವ ಪೆನ್ಸಿಲ್ ಯೂಸ್ ಮಾಡಬೇಕು ಮತ್ತೆ ಗೊತ್ತಿರೋರ ಹತ್ರ ಎಲ್ಲ ಕೇಳಿ, ಎಂತ ಇದು ಹೇಗೆ ಬಿಡಿಸೋದು, ನಂಗೆ ಸ್ವಲ್ಪ ಬ್ಲೆಂಡಿಂಗ್ ಮಾಡೋದೆಲ್ಲ ಹೇಳಿ ಕೊಡ್ತೀರಾ ಹಾಗೆ ಅಂತೇಳಿ ಹೇಳಿ ಅಥವಾ ಒಬ್ಬರೊಬ್ಬರ ಹತ್ರ ಕೇಳಿಕೊಂಡು ಕಲ್ತದ್ದು. ಕೇವಲ ಒಂದು ಸೋಷಿಯಲ್ ಮೀಡಿಯಾವನ್ನು ನೀವು ಒಂದು ಆಧಾರವಾಗಿ ಇಟ್ಟುಕೊಂಡು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದನ್ನ ಇಟ್ಟುಕೊಂಡೇ ನೀವು ಸಾಧಾರಣ ಗೂಗಲ್ ಅಲ್ಲಿ ಸರ್ಚ್ ಮಾಡಿಕೊಂಡು ನಿಮ್ಮ ಒಂದು ಚಿತ್ರಕಲೆ ಯಾವ ತರ ಇರ್ತದೆ ನಾನು ಅವರೆಲ್ಲ ಹೇಳಿದ್ರು ಅಪ್ಸರ ಪೆನ್ಸಿಲ್ ಅಂತ ಹೇಳಿದ್ರು. ಅಪ್ಸರ ಪೆನ್ಸಿಲ್ ನಮ್ಮದು 6 ರೂಪಾಯಿದು ಪೆನ್ಸಿಲ್ ಅಲ್ಲ, ಅದು ನೋಡುವಾಗ 6 ಪೆನ್ಸಿಲ್ಗೆ 500 ರೂಪಾಯಿ. ನನಗೆ ಇದೆಂತ ಪೆನ್ಸಿಲ್ ಹೀಗೆ ಇರ್ತದೆ ಅಂತ ಹೇಳಿ ಮತ್ತೆ ಅವ್ರ ಹತ್ರ ಎಲ್ಲ ಫೋನ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಎಲ್ಲ ತಗೊಂಡು ಅದು ಹೇಗೆ ಯೂಸ್ ಮಾಡೋದು ಪೆನ್ಸಿಲ್, ಅದಕ್ಕೆ ಅವ್ರು ಹೇಳಿದ್ರು ಕಣ್ಣಿಗೆ ಬರುವಾಗ ಈ ಪೆನ್ಸಿಲ್ ಅನ್ನು ಯೂಸ್ ಮಾಡಬೇಕು, ಕೂದಲಿಗೆ ಬೇರೆ ಪೆನ್ಸಿಲ್ ಯೂಸ್ ಮಾಡಬೇಕು, ಮತ್ತೆ ಗಡ್ಡಕ್ಕೆ ಬೇರೆ ಪೆನ್ಸಿಲ್ ಯೂಸ್ ಮಾಡಬೇಕು, ಮತ್ತೆ ಬ್ಲೆಂಡ್ ಮಾಡುವಾಗ ಎಲ್ಲಿ ಹೇಗೆ ಇರ್ತದೆ ಹಾಗೇನೆ ಮಾಡಬೇಕು, ಹಾಗೆಲ್ಲ ಹೇಳಿ ಕೊಡ್ತಿದ್ರು ಅವರು. ಅಂದ್ರೆ ಇದೇ ರೀತಿಯಾಗಿ ಎಲ್ಲರ ಹತ್ರ ಸ್ವಲ್ಪ ವಿದ್ಯೆಯನ್ನು ಕೇಳಿ ನೀವು ಒಂದು ರೀತಿಯ ಕಲಾವಿದ ಇದರಲ್ಲಿ ಇಂಟ್ರೆಸ್ಟ್ ಬಂತು. ಯಾವ ರೀತಿಯಾದ ನೀವು ಪೇಂಟಿಂಗ್ ಎಲ್ಲ ಮಾಡ್ತೀರಿ? ಈಗ ನಾನು ಕಲರ್ಸ್ ಸ್ವಲ್ಪ ನನಗೆ ಅಷ್ಟು ಪರ್ಫೆಕ್ಟ್ ಅಂತ ಇಲ್ಲ, ಆದ್ರೆ ಪೆನ್ಸಿಲ್ ಸ್ಕೆಚ್ ಯಾರನ್ನು ಕೊಟ್ಟರು ಮಾಡ್ತೇನೆ. ಆದ್ರೆ ಫೀಮೇಲ್ ಸ್ವಲ್ಪ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಮೇಲನ್ನು ಆಲ್ಮೋಸ್ಟ್ ಎಲ್ಲರದ್ದು ಮಾಡಿದ್ರೆ ಒಂದು 100 ಚಿತ್ರ ಜಾಸ್ತಿ ಬಿಡಿಸಿದ್ದೇನೆ. ಅಂದ್ರೆ ನೀವು ಒಂದು ಎದುರಲ್ಲಿ ಒಂದು ವ್ಯಕ್ತಿ ಚಿತ್ರಣವನ್ನು ಕೊಟ್ರೆ ಹೀಗೆ ನೋಡಿ ಬಿಡಿಸಿ, ಅದೊಂದು ಯಾವ್ದಾರ ಒಂದು ಫೋಟೋವನ್ನು ಕೊಟ್ಟರೆ ಆ ಫೋಟೋ ಇದ್ದ ಹಾಗೆ ಮೊಬೈಲ್ ಅಲ್ಲಿ ಯಾವ್ದ್ರಲ್ಲಿ ಕಳಿಸಿದ್ರೆ ಸೇಮ್ ಹಾಗೆ ಬರುವ ರೀತಿಯಲ್ಲಿ ಸ್ಪಾಟ್ ಅಲ್ಲಿ ಮಾಡಿ ಕೊಡ್ತೇನೆ. 3 ಗಂಟೆ ಬೇಕಾಗ್ತದೆ. ಅಂದ್ರೆ ಕಣ್ಣು ಸ್ವಲ್ಪ ತಪ್ಪಾದ್ರೆ ಮನುಷ್ಯನ ವ್ಯಕ್ತಿ ಚೇಂಜ್ ಆಗ್ತದೆ. ಪ್ರತಿಯೊಂದು ಚಿತ್ರದಲ್ಲಿಯೂ ನಿಮ್ಗೆ ಮೇನ್ ಆಗಿರುವಂತದ್ದು ಕಣ್ಣು, ತಾಳ್ಮೆ ಬೇಕು ಮಾತ್ರ ಬಿಡಿಸ್ಲಿಕ್ಕೆ. ತಾಳ್ಮೆ, ಹೌದು. ಕಿರಿಕಿರಿ ಇರಬಾರ್ದು, ರೂಮ್ ಅಲ್ಲಿ ಒಬ್ಬನೇ ಇರಬೇಕು, ಚಂದ ಮಾಡಿ ಬಿಡಿಸಿ ಅವಾಗ ಸ್ವಲ್ಪ ಪರ್ಫೆಕ್ಟ್ ಆಗಿ. ಮತ್ತೆ ನಮಗೆ ಬಿಡಿಸುವಾಗ ತೃಪ್ತಿ ಇರಬೇಕು, ಆ ಬಿಡಿಸಿ ಕೊಡಬೇಕು. ಪಾಪ ಅವ್ರು ನಮ್ಮ ಮೇಲೆ ನಂಬಿಕೆಯಲ್ಲಿ ಕೊಟ್ಟಿರ್ತಾರೆ. ಪಾಪ ಒಂದು ಅವರ ಚಿತ್ರ ಬಿಡಿಸಿಗೆ ಹೋಗಿ ನಿಮ್ಮ ಚಿತ್ರ ಬಿಡಿಸಿದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರತಿಯೊಂದು ಸಹ ನಾವು ನೋಡುವಾಗ ಏನೀಗ ಮಾತಾಡುವಾಗ ಸಹ ನಾವು ಒಬ್ಬರನ್ನು ಕಣ್ಣು ನೋಡಿ ಮಾತಾಡುವಾಗ ಇಡೀ ಚಿತ್ರನೂ ಅದರಲ್ಲಿ ಗೊತ್ತಾಗ್ತದೆ. ಈ ಪೇಂಟಿಂಗ್ ಅನ್ನುವಂತ
ಮಾಡುವಂಥದ್ದು ಸಹ ಹಾಗೆ. ನನಗೆ ಅದು ಇದನ್ನು ಯಾರು ಹೇಳಿದ್ ಗೊತ್ತುಂಟ, ಕಣ್ಣನ್ನೆಲ್ಲ ಸರಿ ಬಿಡಿಸ್ಬೇಕಂತೇಳಿ. ನಾನು ಫ್ರೇಮ್ ಮಾಡ್ಲಿಕ್ಕೆ ಒಬ್ರ ಹತ್ರ ಕೊಡ್ತಿದ್ದೆ. ಅವ್ರು ಫ್ರೇಮ್ನವರೆಲ್ಲ ಹೇಳ್ತಿದ್ರು, ತುಂಬ ಬರ್ದಾಕಿದ್ರು, ನೀವು ಚಿತ್ರ ಬಿಡಿಸೋದ್ರಲ್ಲಿ ಎಷ್ಟೊತ್ತಾದ್ರೂ ತಗೊಳ್ಳಿ, ಆದ್ರೆ ಲಾಸ್ಟ್ಗೆ ಚಿತ್ರ ಫಿನಿಶ್ ಆಗೋ ತನಕ ನಿಮ್ಮ ಅವರ ಕಣ್ಣು ಹೇಗೆ ಉಂಟು ಸರಿ ಉಂಟ ನೋಡಿ, ಮತ್ತೆ ಮೂಗಿಗೆ ಸರಿ ಉಂಟ ನೋಡಿ, ಬಾಯಿಗೆ ಸರಿ ಉಂಟು, ಅವರನ್ನು ತುಂಬ ಹೇಳಿಕೊಡ್ತಿದ್ರು. ಹಾಗೆ ನೋಡಿ, ಅದನ್ನು ತುಂಬಾ ಖುಷಿ ಆಗ್ತಿತ್ತು. ಸಾಧಾರಣ ಇದರಲ್ಲಿ ಯಾವ ರೀತಿಯಾಗಿ ನೀವು ಮುಂದೆ ಬರ್ಬೇಕಂತಿದ್ದೀರಿ? ಇನ್ನು ಚಿತ್ರದಲ್ಲಿ ಚಿತ್ರಗಿಂತ ಸಂಗೀತದಲ್ಲಿ ತುಂಬಾ ಆಸಕ್ತಿ. ಆದ್ರೆ ಚಿತ್ರವನ್ನು ಪೈಡ್ ವರ್ಕ್ ಎಲ್ಲ ಮಾಡಿ ಕೊಡ್ತೇನೆ. ಫ್ರೆಂಡ್ ಯಾರಾದ್ರೂ ಈ ಒಂದು ವರ್ಕ್ ಮಾಡಿ ಕೊಡುವ ಯಾರ್ದಾರು ಫೋಟೋ ಕಳಿಸಿದ್ರೆ ಅದಕ್ಕೆ ನೀವು ನನಗೆ ಮತ್ತೆ ಫೀಮೇಲ್ ಎಲ್ಲ ಜಾಸ್ತಿ ಆರ್ಡರ್ ಬರ್ತದೆ. ಅದು ಫೀಮೇಲ್ ನನಗೆ ಪರ್ಫೆಕ್ಟ್ ಇಲ್ಲಲ್ಲ, ನಾನು ಸ್ವಲ್ಪ ಕಲಿತಿದ್ದೇನೆ ಅಷ್ಟೇ. ಕೂದಲಿನ ಒಂದೊಂದು ಎಳೆಗಳನ್ನು ಹೌದು, ಮತ್ತೆ ಅವರ ಸ್ಮೈಲ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಬಿಡಿಸ್ಲಿಕ್ಕೆ. ಹಾಗೆ ಅದನ್ನು ನನ್ನ ಫ್ರೆಂಡಿಗೆ ಕೊಡ್ತೇನೆ, ಅವನಿಗೆ ನೀನೇ ಮಾಡು ಅಂತ ಹೇಳಿ ಅವನ ಕಾಂಟ್ಯಾಕ್ಟ್ ಕೊಟ್ಟು ಅವರಿಗೆ ಮಾಡ್ತೇನೆ. ಅಲ್ಲ, ಇನ್ನು ಮುಂದೆ ಹೇಗೂ ನಿಮ್ಗೆ ಒಲಿದ ಕಲೆಯನ್ನು ನೀವು ಇನ್ನು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು ಅದರಲ್ಲಿ ಸಹ ಒಂದು ಸಾಧನೆ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಯಾಕಂದ್ರೆ ಈಗಿನ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಈಗಿನ ನಮ್ಮ ಗುರುಗಳ ಹತ್ರ ಯಾರೇ ನೀವು ಒಂದು ಗುರುಗಳ ಹತ್ರ ಕೇಳಿದ್ರೆ ಸಹ ಇಲ್ಲ ಅಂತ ಹೇಳಿಕೊಡುದು ಏನಾದ್ರೆ ಹೇಳುದಿಲ್ಲ, ಬನ್ನಿ ನೀವು ಹೇಳಿಕೊಡ್ತೇವೆ ಅಂತಾನೆ ಹೇಳ್ತಾರೆ. ಹಾಗಿರುವಾಗ ನೀವೇನು ಮಾಡಿ ಅಂದ್ರೆ ಆದಷ್ಟು ಒಂದು ಏಮ್ ಇಟ್ಟುಕೊಂಡು ನಿಮ್ಮ ಒಂದು ಗುರಿಯನ್ನು ಚಿತ್ರದಲ್ಲಿ ಸಹ ಸಂಗೀತದ ಜೊತೆಗೆ ಚಿತ್ರದಲ್ಲಿ ಸಹ ತಗೊಂಡು ಹೋಗುವ ಹಾಗೆ ಮಾಡಿದ್ರೆ. ಮತ್ತೆ ನನಗೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅದರಲ್ಲಿ ಚಿತ್ರದಲ್ಲಿ ರವಿಚಂದ್ರನ್ ನನ್ನ ಫೇವ್ರೆಟ್ ಹೀರೋ ಅವರದ್ದು ಚಿತ್ರ ಮಾಡಿ ಅವರಿಗೆ ಕೊಡ್ಬೇಕು ಅಂತ ಆಸೆ ನನಗೆ. ನಾನು ಅವರ ಚಿತ್ರ ಬಿಡಿಸಿ ಅವರ ಫೇಸ್ಬುಕ್ ಅಲ್ಲಿ ಎಷ್ಟು ಅಕೌಂಟ್ ಉಂಟು ಅವರ ಅಕೌಂಟಿಗೆ ಎಲ್ಲರಿಗೆ ಸಹ ಕಳಿಸಿ, ನಾನು ಒಂದ್ರಲ್ಲಿ ಅದ್ರ ರೀಪ್ಲೇ ಸಿಗ್ತದ ನೋಡು ಅಂತ ಹೇಳಿ ಮತ್ತೆ ಒಂದ್ರಲ್ಲಿ ರೀಪ್ಲೇ ಸಿಕ್ಕಿತ್ತು. ಮತ್ತೆ ಅವರ ಪೋಸ್ಟ್ ಅಲ್ಲಿ ಹಾಕಿದ್ರು, ನಂಗೆ ಅದುವೇ ತುಂಬಾ ಖುಷಿ. ಸುನಿಲ್ ದೇವಾಡಿಗ ಅವರ ಕಲಾಕೃತಿ ಅಂತ ಹೇಳಿ ಹಾಕಿ ಅವರ ಫೋಟೋ ಹಾಕಿದ್ರು. ನಂಗೆ ಅವ್ರ ಹತ್ರ ಹೋಗಿ ಅವರನ್ನು ಮೀಟ್ ಆಗ್ಬೇಕು, ಅವ್ರಿಗೊಂದು ಪ್ರೆಸೆಂಟೇಷನ್ ಕೊಡ್ಬೇಕು ಅಂತ ಆಸೆ ನನಗೆ. ಅವರದ್ದು 4 ಚಿತ್ರ ಬಿಡಿಸಿದ್ದೇನೆ. ಫಸ್ಟ್ ಇದು ಚಿತ್ರ ಪರ್ಫೆಕ್ಟ್ ಆಗಿರ್ಲಿಲ್ಲ, ಸೆಕೆಂಡ್ ಸ್ವಲ್ಪ ಆಯ್ತು, ಮೂರನೇ ಈಗ ಇನ್ನೊಂದು ವಾಪಸ್ ಬಿಡಿಸ್ಬೇಕು ಅವರು ಚಂದ ಮಾಡಿ ಕೊಡ್ಬೇಕು. ಪ್ರಯತ್ನಕ್ಕೆ ಫಲ ಒಂದಲ್ಲ ಒಂದಿನ ಖಂಡಿತ ಕೊಡ್ತದೆ, ಅದರಲ್ಲಿ ನೀವು ಏನು ಹೆದರ್ಬೇಕಾಗಿಲ್ಲ. ಆದ್ರೆ ನಿಮ್ಮ ಸಾಧನೆ ಉಂಟಲ್ಲ, ನೀವು ಮಾಡ್ತಾ ಹೋಗಿ, ಅದು ಯಾವುದಕ್ಕೂ ನೀವು ಹೆದರ್ಬೇಕಾದ ಅವಶ್ಯಕತೆ. ಈಗ ಮನೇಲಿ ತುಂಬಾ ಸಪೋರ್ಟ್. ನಾನು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಬೇಲೆ ಪೋಪನ್ ಬುಡ್ಚಿ ನಿನ್ನಂಚಿತ್ನ ಕಾಲ ಏರೆಗ್ಲ ತಿಕ್ಕು ಜಂಚಿತ್ನ ಮಾತ ನೂದೆಟೊಂದು 20 ಜನಕ್ಕೆ ತಿಕ್ಕು ಅವೇನ್ ದಾಯ ಬುಡ್ಪ ಆಯ್ಕೆ ಕಲ್ಪರ ಪೋಲ ಹಾಗೆ ಎಲ್ಲ ಹೇಳ್ತಾರೆ. ಇದೇ ಮಾತು ನೀವು ಪ್ರೈಮರಿ ಶಾಲೆಯಲ್ಲಿ ಇರುವಾಗ ನಿಮ್ಮ ಅವ್ರು ಹೇಳ್ತಿದ್ರು, ಇಷ್ಟೊತ್ತಿಗೆ ನಾನು ಸ್ವಲ್ಪ ಅದ್ರ ಮೇಲೆ ಬರ್ತಿದ್ದೆ. ಇವತ್ತಿಗೆ ಒಂದು ಹೆಸರು ಮಾಡಿದ ಅಲ್ಲ, ಈಗವೇ ಹೆಸರು ಮಾಡಿದ್ದೀರಿ, ಆದ್ರೆ ಇನ್ನೂ ಅದನ್ನು ಕ್ರಮಬದ್ಧವಾದ ಹೆಸರನ್ನೇ ನೀವು ಮಾಡ್ತಿದ್ರು ಅಂತ ತೊಂದ್ರೆ ಇಲ್ಲ. ಯಾಕಂದ್ರೆ ಮನೆಯವರ ಸಪೋರ್ಟ್ ಈಗ ಸಿಕ್ಕಿದ್ರು ಸಹ ನೀವು ಇನ್ನಾದ್ರೂ ಸಹ ನೀವು ಅದರಲ್ಲಿ ಇನ್ನು ಸ್ಟಡಿ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಅವಕಾಶ ತುಂಬಾ ಉಂಟು. ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ನನ್ನ ಅಪ್ಪ ಅಮ್ಮನವರು ಬೆಳ್ತಂಗಡಿಯಿಂದ ಬರುವಾಗ ಮನೆಗೆ ಬರುವಾಗ ಅಲ್ಲಿ ಅವ್ರ ಹುಡುಗರೆಲ್ಲ ಯಾರು ಸಿಕ್ಕಿದ್ರೆ ಈರು ಸುನಿಲ್ ನನ್ನ ಪಪ್ಪ ಅಮ್ಮತಿ ಅಯ್ಯೋಲ್ಲ ಈ ತೆಂಚ ಪದ್ಯ ಪನ್ಪಿ ಹಾಗೆಲ್ಲ ಅವ್ರ ಹತ್ರ ಕೇಳ್ತಾರೆ. ಅದನ್ನ ನನ್ನ ಹತ್ರ ಬಂದು ಹೇಳೋಕೆ ನನಗೆ ಖುಷಿ ಆಗ ಅಪ್ಪ ಅಮ್ಮನ ಹತ್ರ ಸಹ ಹೇಳ್ತಾರಲ್ಲ ನನ್ನ ಬಗ್ಗೆ ಅಂತೇಳಿ ಖುಷಿ ಆಗ್ತದೆ. ಅದೇ ಕಲೆಯಲ್ಲಿ ಸಿಗುವಂತಹ ಒಂದು ಮರ್ಯಾದೆ ಬೇರೆ ಯಾವ ಕ್ಷೇತ್ರದಲ್ಲೂ ಅದು ಸಿಗುವುದು ಕಷ್ಟ. ಕಲಾವಿದನಿಗೆ ಇರುವ ಒಂದು ಗೌರವ ಅದು ಪಡಿಬೇಕಾದ್ರೆ ಅದು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅದೇ 100ರಲ್ಲಿ 20 ಜನಕ್ಕೆ ಸಿಗೋದು ಅಷ್ಟೇ, ಮತ್ತೆ ಯಾರಿಗೂ ಸಿಗುದು. ಅಂಥದ್ರಲ್ಲಿ ನೀವೇ ಒಂದು ಕಲಿತವನ್ನು ಮಾಡ್ತಾ ಇದ್ದೀರಂದ್ರೆ ಇದು ನಿಮ್ಗೆ ದೇವರ ಅನುಗ್ರಹ ಉಂಟು ಅಂತ ಹೇಳಿ ಅದರ ಅರ್ಥ. ಯಾವತ್ತಿಗೂ ಬಿಡಬೇಡಿ, ಮುಂದೆ ಉರಿಸಿದಾನೆ ಈ ಕಲೆಯನ್ನು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಉಂಟು? ಅಂದ್ರೆ ಇಲ್ಲಿ ಬರುವ ಕಲಾವಿದರಿಗೆಲ್ಲ ಒಂದು ಒಳ್ಳೆ ಅವಕಾಶ ಇದ್ದು ಅವರವರ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಲಿಕ್ಕೆ ಆಗ್ತದಲ್ಲ. ಹಾಗೆ ನನ್ನ ಮನಸ್ಸಲ್ಲಿದ್ದದನ್ನು ನಾನು ಹೇಳ್ಕೊಂಡಿದ್ದೇನೆ ಅಂತ ತುಂಬ ಖುಷಿ ಆಗ್ತದೆ. ಹಾಗೆ ಇನ್ನೂ ತುಂಬ ಜನ ಕಲಾವಿದರು ಬರ್ತಾರೆ, ಅದನ್ನೆಲ್ಲ ನೋಡ್ತೇನೆ ಅಂತ ಒಂದು ಆಸೆ ಉಂಟು ನನಗೆ. ಯಾರೆಲ್ಲ ಯಾವ ಥರ ಬಂದಿದ್ದಾರೆ, ಅವರ ಜೀವನ ಸ್ಟೈಲ್ ಎಲ್ಲ ನೋಡಬೇಕಂತ ಆಸೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದುಕೊಂಡು ನಿಮ್ಮ ಒಂದು ಅನುಭವಗಳನ್ನು ಹಂಚಿದ್ದೀರಿ. ನಿಮಗೆ ನಮ್ಮ ಈ ಸ್ಪಂದನ ವಾಹಿನಿಯ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹೀಗೆ ನಿಮ್ಮ ಉಜ್ವಲ ಭವಿಷ್ಯ ಗಗನದೆತ್ತರ ಸಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ವಾರದ ಕಲಾವಿದ ಕಾರ್ಯಕ್ರಮ. ಮುಂದಿನ ಕಲಾವಿದನೊಂದಿಗೆ ಮುಂದಿನ ವಾರ ಭೇಟಿಯಾಗ್ತಾ ಇದ್ದೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ.